ನೀವು ಹೇಳಿದ ಹಾಗೆ ನಾನು ಬೆಳ್ತಂಗಡಿಯ ಮಗಳು. ನಾನಾಗಲಿ ನನ್ನ ಅಕ್ಕ ಕೃಪಾ ಫಡ್ಕೆ ಬಹಳ ದೊಡ್ಡ ಡ್ಯಾನ್ಸರ್, ಕಲಾವಿದೆ. ಕರಿಮಲೆ ಕಗ್ಗತ್ತಲು ಅಂತ ಒಂದು ಸಾಕ್ಷರತೆಯ ಮೇಲೆ ಒಂದು ಮೂವಿ ಮಾಡಿದ್ರು, ಅದರಲ್ಲಿ ನಾನು ಹಾಡಿದ್ದೆ. ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಇಲ್ಲದೆ ನಿರೂಪಣೆ ಅಂತ ಕನಸು ಮನಸ್ಸಲ್ಲಿ ಕೂಡ ನಾನು ಯೋಚನೆ ಮಾಡಲಿಲ್ಲ, ಒಂದು ಆಸೆನೂ ಪಟ್ಟಿರಲಿಲ್ಲ. ಹೆಣ್ಣು ಮತ್ತು ಗಂಡು ಅನ್ನೋದು ಪ್ರಕೃತಿಯ ಅತ್ಯಂತ ಸುಂದರವಾದ ಎರಡು ಜೀವಗಳು ಪರಸ್ಪರ ಗೌರವಿಸಿಕೊಂಡು ಪರಸ್ಪರ ಪ್ರೀತಿಯಿಂದ ಬದುಕಬೇಕಷ್ಟೇ ಹೊರತು ತಾನು ಮೇಲು ಇನ್ನೊಬ್ರು ಕೀಳು ಅನ್ನುವ ಮನೋಭಾವನೆ ಅಲ್ಲ. ಹಳ್ಳಿ ಅಂದರೆ ಒಂದು ಲೋಕ, ಇದು ಒಂದು ಲೋಕನೇ. ನನಗೆ ಎರಡು ಲೋಕ ಇಷ್ಟನೇ. ಬೆಂಗಳೂರೇ ಇರಬಹುದು, ಯಾವುದೇ ದೊಡ್ಡ ನಗರ, ಅದು ದೊಡ್ಡ ತಾಯಿಯ ದೊಡ್ಡ ಮಡಿಲು, ಅದು ಎಲ್ಲರನ್ನ ಅದು ಊಟ ಕೊಡುತ್ತೆ ಅಂತ ಹೇಳೋದು. ಪತಿಯ ಸಹಕಾರ ಹೇಗಿದೆ ಅಂತ ಹೇಳೋದು, ಯಾಕಂದರೆ ಖಂಡಿತವಾಗ್ಲೂ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಓದು ಹೌದು, ನನ್ನ ಮನೋಲೋಕವನ್ನು ತುಂಬ ಅದ್ಭುತವಾಗಿ ಬೆಳಗಿಸಿದ ಒಂದು ಪ್ರಪಂಚ ಅಂತಲೇ ಹೇಳಬೇಕು. ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ತಲುಪಿಸ್ತಾ ಇದ್ರು ವಾರಕ್ಕೊಮ್ಮೆ. ಅಪ್ಪ ಅದನ್ನು ಎಷ್ಟು ಹೀಗೆ ಹತ್ತಿರ ಇಟ್ಕೊಂಡು ನೋಡಬೇಕು. ಸುದ್ದಿ ಬಿಡುಗಡೆ ಅವರಿಗೆ ಅವರ ಊರನ್ನು ಮತ್ತೆ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಮತ್ತು ಅವರಿಗೆ ಬೆಳ್ತಂಗಡಿಯಲ್ಲಿ ಒಂಥರ ಯೋಚನೆಯಲ್ಲಿ ಬದುಕಲಿಕ್ಕೆ ಸುದ್ದಿ ಅದಕ್ಕೆ ಸಂಪರ್ಕ ಮಾಡಿಕೊಡ್ತು. ಸುದ್ದಿಯ ಜೊತೆಗೆ ನಮ್ಮ ಸಂಪರ್ಕ ನಿಜಕ್ಕೂ ಅದು ಒಂಥರ ಆತ್ಮೀಯ ಸಂಬಂಧ ಅಂತ ಹೇಳಬೇಕು. ಆತ್ಮೀಯ ವೀಕ್ಷಕರೇ ನಮಸ್ತೆ. ಒಂದು ವಿಶೇಷ ಅತಿಥಿಯೊಂದಿಗೆ ಇಂದಿನ ಸಂದರ್ಶನ ಮಾಲಿಕೆ. ಬೆಳ್ತಂಗಡಿಯ ಮಗಳು, ಸುಳ್ಯದ ಸೊಸೆ, ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇರುವಂಥ ಅಪೂರ್ವ ಸಾಧಕಿ ಡಾಕ್ಟರ್ ದೀಪಾ ಫಡ್ಕೆ ಅವರ ಒಂದು ವಿಶೇಷ ಸಂದರ್ಶನ. ಸುಳ್ಯದ ಮಣ್ಣಿನ ಮಗ, ಪತ್ರಿಕೋದ್ಯಮದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿಕೊಂಡವರು, ಕನ್ನಡಪ್ರಭ, ಹೊಸದಿಗಂತ, ಉದಯವಾಣಿ ಮೊದಲಾದ ಪತ್ರಿಕೆಗಳ ಸಂಪಾದಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು, ಅಪೂರ್ವ ವನ್ಯಜೀವಿ ಫೋಟೋಗ್ರಾಫರ್ ಕೂಡ ಆಗಿರುವಂಥ ಶಿವಸುಬ್ರಹ್ಮಣ್ಯ ಕಲ್ಮಡ್ಕ ಅವರು ನಮ್ಮ ನಾಡಿನ ಹೆಮ್ಮೆ. ಅವರ ಪತ್ನಿ ಡಾಕ್ಟರ್ ದೀಪಾ ಫಡ್ಕೆ ಅವರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ, ಅದೇ ರೀತಿಯಲ್ಲಿ ಲೇಖಕಿಯಾಗಿ ಇವತ್ತು ಗುರುತಿಸಲ್ಪಟ್ಟಿದ್ದಾರೆ. ಹಾಗಾಗಿ ಸುಳ್ಯದ ಸೊಸೆ ಡಾಕ್ಟರ್ ದೀಪಾ ಫಡ್ಕೆ ಅವರನ್ನು ಸಂದರ್ಶಿಸುವಂಥ, ಅವರ ಮನದ ಮಾತುಗಳನ್ನು ಕೇಳಿಕೊಳ್ಳುವಂಥ ಒಂದು ಅವಕಾಶ. ವಿಶೇಷ ಏನು ಅಂತಂದರೆ, ಅವರು ಉದಯ ಟಿ ವಿ ಇರ್ಬೋದು, ಚಂದನ ಟಿ ವಿ ಇರ್ಬೋದು, ಇದರಲ್ಲಿ ನೂರಾರು ಮಂದಿಯ ಸಾಧಕರನ್ನು ಸಂದರ್ಶಿಸಿದ್ದಾರೆ. ಆದರೆ ಅಂಥ ಸಾಧಕಿಯನ್ನು ಸಂದರ್ಶಿಸುವ ಯೋಗ ನಮ್ಮದು. ಪ್ರಿಯ ವೀಕ್ಷಕರು, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಡಾಕ್ಟರ್ ದೀಪಾ ಫಡ್ಕೆ ಅವರಿದ್ದಾರೆ. ದೀಪಕ, ನಮಸ್ತೆ. ನಮಸ್ಕಾರ. ನಿಮಗೆ ಮತ್ತು ಸುದ್ದಿ ಚಾನೆಲ್ ಮೂಲಕ ಈ ಸಂದರ್ಶನವನ್ನು ನೋಡ್ತಾ ಇರುವ ಎಲ್ಲರಿಗೂ ನಮಸ್ತೆ. ನಾನು ಹೇಳ್ತಾ ಇದ್ದೆ, ಈಗಾಗಲೇ ನೀವು ಪ್ರಮುಖ 2 ಚಾನೆಲ್ಗಳಲ್ಲಿ ನೂರಾರು ಸಾಧಕರನ್ನು ಸಂದರ್ಶನ ಮಾಡಿದ್ದೀರಿ. ಆದರೆ ಇವತ್ತು ನೀವು ಸುಳ್ಯದ ಸೊಸೆ, ಹಾಗಾಗಿ ನಿಮ್ಮನ್ನು ಸಂದರ್ಶಿಸುವ ಯೋಗ ಸುದ್ದಿ ಚಾನೆಲ್ಗೆ ಕೂಡ ಸಿಕ್ಕಿದೆ ಅಂತ ನಾನೇ ಒಂದಷ್ಟು ವೈಯಕ್ತಿಕ ಪರಿಚಯವನ್ನು ಮಾಡಿಕೊಟ್ಟೆ. ಒಂದಷ್ಟು ವಿಸ್ತಾರವಾಗಿ ತಾವು ಹೇಳುವುದಾದರೆ. ನೀವು ಹೇಳಿದ ಹಾಗೆ ನಾನು ಬೆಳ್ತಂಗಡಿಯ ಮಗಳು. ಗಂಗಾಧರ್ ಫಡ್ಕೆ ಅಂತ ಬೆಳ್ತಂಗಡಿಯಲ್ಲಿ ಅವರು, ನಮ್ಮದೊಂದು ಪುಟ್ಟ ತೋಟ ಇತ್ತು, ಅಡಿಕೆ ತೋಟ. ನಮ್ಮ ಹಿನ್ನೆಲೆ ಹೇಳಬೇಕಂದ್ರೆ ಅಡಿಕೆ ತೋಟದವರು ನಾವು. ಅಲ್ಲಿರುವ ಹೆಚ್ಚಿನವರ ಹಾಗೆ ಕೃಷಿಕ ಕುಟುಂಬದ ಹಿನ್ನೆಲೆ. ಗಂಗಾಧರ್ ಫಡ್ಕೆ, ಉಮಾ ಫಡ್ಕೆ ನನ್ನ ಅಪ್ಪ ಅಮ್ಮ. ನಮಗೆ ವಿಶೇಷತೆ ಅಂತ ಬೇರೆಯವರು ಹೇಳ್ತಾ ಇದ್ದದ್ದು, ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಬೇರೆಯವರು ನಮ್ಮನ್ನು ಗುರುತಿಸ್ತಾ ಇದ್ದದ್ದು ಕಲಾವಿದರ ಕುಟುಂಬ ಅಂತ. ಅಜ್ಜಿ ಮನೆಯನ್ನು ನಾನಿಲ್ಲಿ ಜ್ಞಾಪಕ ಮಾಡಿಕೊಳ್ಳೇಬೇಕು. ಮುಂಡಾಜೆ, ಅರೆಕಲ್ಲು, ಅನಂತ ಪದ್ಮನಾಭ ಭಟ್ ಅಂತ, ಅಜ್ಜಿ ರಾಧಾಬಾಯಿ ಅಂತ. ಇವತ್ತು ನಾನಾಗಲಿ ನನ್ನ ಅಕ್ಕ ಕೃಪಾ ಫಡ್ಕೆ ಬಹಳ ದೊಡ್ಡ ಡ್ಯಾನ್ಸರ್, ಕಲಾವಿದೆ. ಅವಳು ನಾವೇನಾದರೂ ಒಂದೆರಡು ಹೆಜ್ಜೆ ಹಾಕಿದ್ದೀವಿ, ಮುಂದೆ ನಡೆದಿದ್ದೀವಿ ಅಂದರೆ ಬಹುಶಃ ನಮ್ಮ ಆ ಮೂಲ ಬೇರು ಏನಿದೆ, ನಾನು ಆ ತಾಯಿ ಬೇರನ್ನ ನನ್ನ ಅಜ್ಜಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ರಿಯೇಟಿವ್ ಆದ ಮನಸ್ಥಿತಿಯ ಹೆಣ್ಣು ಮಗಳು ಅಜ್ಜಿ, ಧೈರ್ಯದ ಹೆಣ್ಣು ಮಗಳು ಬೇರೆ.
ನಿಜಕ್ಕೂ ಇವತ್ತು ನಾನು ಅವರನ್ನ ಬಹುಶಃ ನಮಗೆ ವಯಸ್ಸಾದ ಹಾಗೆ ನಮ್ಮ ಹಿಂದೆ ನಡೆದು ಬಂದ ದಾರಿ ಹೆಚ್ಚು ಜ್ಞಾಪಕ ಆಗ್ತಾ ಹೋಗೋದು. ಅಜ್ಜಿ ಇವತ್ತು ನಮ್ಗೆ ನಮ್ಮ ಎಲ್ಲ ಬದುಕಿನ ಬೇರೆ ಬೇರೆ ಘಟ್ಟಗಳಲ್ಲಿ ಅಜ್ಜಿ ಪದೇ ಪದೇ ಜ್ಞಾಪಕ ಬರ್ತಾರೆ. ಅಜ್ಜಿ ಹೇಗೆ ಅದನ್ನ ನಿರ್ವಹಿಸ್ಕೊಂಡು ಬಂದ್ರು ಅಂತ. ಕಸೂತಿ ಇರಬಹುದು, ಬಹುಶಃ ಮುಂಡಾಜೆಯ ಯಾವುದೇ ಒಂದು ಮನೆಯ ಬಾಗಿಲು ಅಜ್ಜಿಯ ತೋರಣ ಇಲ್ಲದೆ ಅಲಂಕಾರಗೊಳ್ಳೇ ಇಲ್ಲ ಅಂತ ಹೇಳಬೇಕು. ಈ ತೆಂಗಿನಕಾಯಿಗೆ ಅಲಂಕಾರ ಮಾಡೋದಿರಬಹುದು, ಕಸೂತಿ ಮಾಡೋದಿರಬಹುದು. ವೀರೇಂದ್ರ ಹೆಗ್ಡೆಯವರು ಅವರನ್ನ ಕರೆದು ಗೌರವಿಸಿದ ಸಂದರ್ಭಗಳು ಇದೆ. ಆ ರೀತಿಯ ಒಂದು ಕ್ರಿಯಾಶೀಲ ಮನಸ್ಸಿನ ತಾಯಿ ಬೇರಿಂದ ನಾವು ಹುಟ್ಟಿಕೊಂಡು ಬಂದ ಪುಟ್ಟ ಪುಟ್ಟ ರೆಂಬೆಗಳು, ಅಲ್ಲಿ ಆ ಧನ್ಯತೆ ನನ್ನಲ್ಲಿ ಇವತ್ತಿಗೂ ಇದೆ. ಮೊಮ್ಮಗಳ ಮೂಲಕ ಬಹುಶಃ ಈ ಮಹಾನಗರಕ್ಕೂ ಬಂದಿದೆ ಇರ್ಬೋದು. ನಮ್ಮ ಹೆಚ್ಚಿನ ನನ್ನ ಅಜ್ಜಿಯ ಮಕ್ಕಳು ಮೊಮ್ಮಕ್ಕಳು ನಾವೆಲ್ಲರೂ ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ಫೀಲ್ಡ್ ಅಲ್ಲೇ ಇದ್ದೀವಿ. ಅದರಿಂದ ಅಜ್ಜಿಗೆ ನಾನು ತಲೆಬಾಗಿ ವಂದಿಸ್ತಾ, ಅಪ್ಪ ಅಮ್ಮ ನಮ್ಮನ್ನ ಹೇಳಿದ್ವಲ್ಲ, ಒಂದು ಮುಕ್ತವಾದ ಮನಸ್ಥಿತಿಯಿಂದನೇ ನಮ್ಮನ್ನ ಬೆಳೆಸಿದ್ರು. ಯಾಕಂದ್ರೆ ನಾನು ಡಾನ್ಸ್ ಕಲೀಲಿಕ್ಕೆ ಶುರು ಮಾಡಿದ್ದು 2ನೇ ಕ್ಲಾಸಲ್ಲಿ. ನಾನೇನು ಆಸಕ್ತಿ ಇದ್ದು ಡಾನ್ಸ್ ಕ್ಲಾಸಿಗೆ ಹೋದವಳಲ್ಲ. ಯಾಕಂದ್ರೆ ಅಕ್ಕ ಡಾನ್ಸ್ ಕಲಿಬೇಕು ಅಂತ ಆಸಕ್ತಿ ಇತ್ತು. ಅವಳು 7ನೇ ಕ್ಲಾಸಲ್ಲಿ ಇದ್ಲು. ಹಳ್ಳಿಯ ಮನೆ ನಮ್ದು. ನಿಜಕ್ಕೂ ಈ ಮಕ್ಕಳು ತಮಾಷೆ ಮಾಡ್ತಾರೆ, ಈಗ ನೋಡಿ ನೀವೆಲ್ಲ ಬೆಟ್ಟ ಗುಡ್ಡ ದಾಟಿ ನದಿ ದಾಟಿ ಹೋಗಿ ಬಹಳ ಸಾಧನೆ ಮಾಡಿದವರು ಅಂತ ಗೇಲಿ ಮಾಡ್ತಾರಲ್ಲ. ಲಿಟ್ರಲಿ ನಮ್ದು ಹಾಗೆ ಇತ್ತು. ನದಿ ಪಕ್ಕದ ಮನೆ ನಮ್ದು. ನದಿ ದಾಟ್ಕೊಂಡು ಗದ್ದೆ ಪುಣಿ ನಡ್ಕೊಂಡು ಆ ರೀತಿ ಹೋದವರು. ಅಕ್ಕನ ಒಬ್ಬಳನ್ನೇ ಕಳಿಸ್ಲಿಕ್ಕಾಗಲ್ಲ. ಸೊ ನನ್ನನ್ನು ಅವಳ ಜೊತೆ 2ನೇ ಕ್ಲಾಸ್ನ ನನ್ನನ್ನು ಅವಳಿಗೆ ಧೈರ್ಯಕ್ಕೆ ಕಳಿಸ್ತಾ ಇದ್ದದ್ದು. ಆ ರೀತಿ ನಾನು ಡಾನ್ಸ್ ಕಲಿಲಿಕ್ಕೆ ಶುರು ಮಾಡಿದ್ದು. ಆದ್ರೆ ಅವಳನ್ನ ನಾನು ಇವತ್ತಿಗೂ ಗೇಲಿ ಮಾಡೋದೇನಂದ್ರೆ, ನೀನು ಅಂತಾರಾಷ್ಟ್ರೀಯ ಖ್ಯಾತಿಯ ಡಾನ್ಸರ್ ಇರ್ಬೋದು, ಬಟ್ ಕೇಂದ್ರ ಸರ್ಕಾರದ ಪ್ರತಿಭಾನ್ವಿತರಿಗೆ ಕೊಡ್ತಾ ಇದ್ದ ಸ್ಕಾಲರ್ಶಿಪ್ ನನಗೆ ಬಂದಿತ್ತು. 6ನೇ ಕ್ಲಾಸಲ್ಲಿ ನನಗೆ ಸ್ಕಾಲರ್ಶಿಪ್ ಬಂದದ್ದು. ಸೊ ಡ್ಯಾನ್ಸಿಂದ ಶುರು ಆಗಿರೋದು. ನಂತರ ನಾವು ಡ್ಯಾನ್ಸಿಗೆ ಬೇಕಾಗಿ ಸಂಗೀತವನ್ನ ಕಲ್ತ್ವಿ. ಫಸ್ಟಿಗೆ ನಾನು ಕಲ್ತಿರೋದು ನಾರಾಯಣ ಐತಾಳ್ ಅಂತ, ವಿದ್ಯಾಭೂಷಣರ ಗುರುಗಳು ಕೂಡ. ನಾವು ಗುರು ಬಂದು ನಮಗೆ ವಿದ್ಯಾಭೂಷಣರು. ನಾರಾಯಣ ಐತಾಳ್ರ ಹತ್ರ ಒಂದಷ್ಟು ವರ್ಷಗಳ ಕಲ್ತ್ವಿ. ನನ್ನ ಅಕ್ಕ ಮತ್ತೆ ಮೈಸೂರಿಗೆ ಹೋದ್ಲು. ಅವಳ ಕತೆ ಎಲ್ಲರಿಗೂ ಗೊತ್ತಿದೆ, ಅವಳು ಎಷ್ಟು ಸಾಧನೆಯನ್ನ ಮಾಡಿದವಳು ಅಂತ. ನಂತರ ನಾನು ಹಾಡ್ಲಿಕ್ಕೆ ಶುರು ಮಾಡಿದ್ದೆ. ಕರಿಮಲೆ ಕಗ್ಗತ್ತಲು ಅಂತ ಒಂದು ಸಾಕ್ಷರತೆಯ ಮೇಲೆ ಒಂದು ಮೂವಿ ಮಾಡಿದ್ರು. ಅವಾಗ ಬೆಳ್ತಂಗಡಿಯಲ್ಲಿ ಚನ್ನಗಂಗಪ್ಪ ಅಂತ ತಹಶೀಲ್ದಾರ್ ಇದ್ರು. ಅವರ ಒಂದು ಕಲ್ಪನೆಯಲ್ಲಿ ಮೂಡಿ ಬಂದ ಸಿನಿಮಾ ಅದು. ಅದರಲ್ಲಿ ನಾನು ಹಾಡಿದ್ದೆ. ಹೀಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಬಟ್ ಇಲ್ಲಿ ತನಕ ಬಂದದ್ದು ಕೂಡ ಅಪ್ಪ ಅಮ್ಮನಿಗೆ ನಾನು ಶರಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಂಪ್ರದಾಯಿಕ ಶಿಕ್ಷಣ ಎಲ್ಲ ಅಲ್ಲಿ ಆಯ್ತು. SDM ಕಾಲೇಜ್. ನಾನು ಪ್ರೈಮರಿ ಓದಿರೋದು ಅಲ್ಲೇ ಬೆಳ್ತಂಗಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆ. ಹೈಸ್ಕೂಲ್ ಮಾಡಿದ್ದು ಸೈಂಟ್ ತೆರೆಸಾ ಕಾನ್ವೆಂಟ್ ಅಲ್ಲಿ ಓದಿದೆ. ಮತ್ತೆ ಡಿಗ್ರಿ ಓದಿದ್ದು ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ. ಮಾಸ್ಟರ್ಸ್ ನಾನು ಕನ್ನಡ MA ಮಾಡಿಕೊಂಡೆ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ. ಮೈಸೂರು ಯೂನಿವರ್ಸಿಟಿಯಿಂದ ನಾನು ಹರಿದಾಸ ಸಾಹಿತ್ಯದಲ್ಲಿ PhD ಪದವಿ ಪಡೆದೆ. ಅದರ ಜೊತೆಗೆ ಬಹುಶಃ ನಾನು ಉಲ್ಲೇಖ ಮಾಡಿದೆ ಸುಳ್ಯದ ಸೊಸೆ ಅಂತ. ಯಾವಾಗ ಸುಳ್ಯದ ಸೊಸೆಯಾಗಿ ಬಂದರೆ, ಅದಕ್ಕಿಂತ ಮುಂಚೆ ನಾನು ಒಂದು ಉಲ್ಲೇಖ ಮಾಡಬೇಕು. ಯಾಕಂದರೆ ಕಲ್ಮಡ್ಕ ಅಂತಂದರೆ ಅದು ಬಂಟಮಲೆಯ ಪರಿಸರ. ಅದು ನಾಡಿಗೆ ಅನೇಕ ಸಾಹಿತಿಗಳನ್ನು, ಪತ್ರಕರ್ತರನ್ನು, ಕಲಾವಿದರನ್ನಂತ ಕೊಟ್ಟಂಥ ಒಂದು ನೆಲ ಮತ್ತು ನೆಲೆ. ಬಹುಶಃ ತಮ್ಮ ಪತಿಯವರು ಶಿವಸುಬ್ರಹ್ಮಣ್ಯ ಕಲ್ಮಡ್ಕರು ಕೂಡ ಅಲ್ಲಿಂದ ಬಂದವರು. ಹಾಗಾಗಿ ಆ ಪರಂಪರೆ ಕೂಡ ಮುಂದುವರಿದೆ. ಹೇಗೆ ಸುಳ್ಯದ ಒಂದು ಕನೆಕ್ಷನ್, ಸಂಪರ್ಕ ಹೇಗೆ ಆಯಿತು? ನನ್ನ ಅಕ್ಕನ ಕುಟುಂಬಕ್ಕೆ ಶಿವ ಪರಿಚಯ ಇದ್ರು. ಹಾಗೆ ನಮ್ಮ ಮದುವೆ ಆಯಿತು. ಕಲ್ಮಡ್ಕ ಕುನ್ನಿಹಿತ್ಲಿನ ಶಿವಸುಬ್ರಹ್ಮಣ್ಯ ಅವರ ಮದುವೆಯಾಗಿ ನಾನು ಕುನ್ನಿಹಿತ್ಲಿನ ಸೊಸೆಯಾಗಿರೋದು. ಅದೊಂದು ವಿಶೇಷ ಕುಟುಂಬ. ಎಲ್ರಿಗೂ ಅವರವರ ಕುಟುಂಬ ತುಂಬ ಪ್ರೀತಿಯೇ ಇರುತ್ತೆ. ಬಟ್ ನಿಜಕ್ಕೂ ನನ್ನ ಭಾವಂದ್ರು, ನನ್ನ ಅಕ್ಕಂದ್ರು, ಅಂದರೆ ಓರಗಿತ್ತಿ ಅಂತೇನು ಈ ಕಡೆ ಹೇಳ್ತಾರೆ, ಮತ್ತು ಎಲ್ಲ ಮಕ್ಕಳು, ನಾವು ನಮ್ಮನ್ನು ತುಂಬ ಪ್ರೀತಿಯಿಂದ ಒಂದು ಕುಟುಂಬದ ಒಳಗಡೆ ತಕೊಂಡ ಕುಟುಂಬ ಅದು. ಶಿವನ ಮನೆಯವರು ಎಲ್ಲರೂ ಕೂಡ ನಮ್ಮನ್ನ ನಿಜಕ್ಕೂ ಅಭಿಮಾನದಿಂದ ನೋಡುವಂಥ ತುಂಬ ಸಹೃದಯಿಗಳು. ಅವರನ್ನು ನಾನು ಖಂಡಿತ ಸ್ಮರಿಸ್ಲಿಕ್ಕೆ ಪಡ್ತೀನಿ. ಓಕೆ, ನಿಮ್ಮ ಕುಟುಂಬ? ಅಪ್ಪ ಅಮ್ಮ ನಾನು ಹೇಳಿದೆ. ಚಿಕ್ಕಪ್ಪ ಕೇಶವ ಫಡ್ಕೆ ಅಂತ ಸಮಾಜ ಸೇವೆ ಬೆಳ್ತಂಗಡಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರೇ ಅವರು. ಸಣ್ಣ ಕುಟುಂಬದಿಂದ ಬಂದಿರೋಳು ನಾನು. ಕೃಪಾ ನನ್ನ ಅಕ್ಕ, ದಿವಾಕರ್ ಫಡ್ಕೆ ಅಂತ ಹೋಟೆಲಿಯರ್ ಅವನು ಅಣ್ಣ ನನಗೆ. ಮತ್ತೆ ನನ್ನ ತಂಗಿ ಕಾರ್ಕಳದಲ್ಲಿ ಅವ್ರದ್ದೇ ಒಂದು ಸುಂದರವಾದ ಬದುಕಿದೆ. ಅಲ್ಲಿ ಒಂದು ಯಜ್ಞಶಾಲೆ, ಒಂದು ರೆಸಾರ್ಟ್ ಎಲ್ಲ ಮಾಡಿದ್ದಾರೆ, ವನಾರಾಮ ರೆಸಾರ್ಟ್ ಅಂತ. ಸೊ ನಾವು 4 ಜನ ಮಕ್ಕಳು. ನಿಮ್ಮ ಮಗಳು?
ಮಗಳು ಗೌತಮಿ, ಅವಳು ಇಂಟರ್ನ್ಯಾಷನಲ್ ಪಬ್ಲಿಕ್ ಪಾಲಿಸಿ ಅಂತ ಅದರಲ್ಲಿ ಮಾಸ್ಟರ್ಸ್ ಓದಿದ್ದು, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅವಳು. ಆಮೇಲೆ ಒಂದಷ್ಟು ವರ್ಷ ಕೆಲಸ ಮಾಡಿ ಅವಳಿಗೆ ಬೇಡ ಅಂತ ಆಗಿ ಮಾಸ್ಟರ್ಸ್ ಮಾಡಿದ್ದು ಲಂಡನ್ನ ಕ್ವೀನ್ ಮೇರಿ ಯೂನಿವರ್ಸಿಟಿಯಲ್ಲಿ. ಈಗ ಸಂಪರ್ಕ್ ಅನ್ನುವ ಒಂದು NGO, ಅದು ವಲಸೆ ಕಾರ್ಮಿಕರ ಮೇಲೆ ಕೆಲಸ ಮಾಡ್ತಾ ಇರುವ ಬಹಳ ಒಳ್ಳೆಯ ಸಂಸ್ಥೆ. ಅದರಲ್ಲಿ ಅವಳು ಅಸೋಸಿಯೇಟ್ ಮ್ಯಾನೇಜರ್ ಆಗಿ, ಅಂದರೆ ಫಂಡ್ ರೈಸಿಂಗ್ ಮತ್ತು ಕಮ್ಯುನಿಕೇಷನ್ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಓಕೆ. ದೀಪಾ ಫಡ್ಕೆ ಅವರು ಕಲಾವಿದೆಯಾಗಿ ಗುರುತಿಸೋದ್ರ ಜೊತೆಗೆ ಇವತ್ತು ನಮಗೆಲ್ಲ ಗೊತ್ತಿರುವಂಥದ್ದು ಅಕ್ಷರದ ಜಗತ್ತಿನಲ್ಲಿ. ಈ ಅಕ್ಷರದ ಒಡನಾಟ ಹೇಗಾಯಿತು ಮೇಡಮ್? ಅದು ನಿಜ, ಒಂದು ಕಾಕತಾಳಿ ಅಂತ ಹೇಳಬೇಕು. ನಾನೇನು ಬರಿಬೇಕು, ಓದಬೇಕು ಅನ್ನುವ ಕನಿಷ್ಠ ಯೋಚನೆ ಕೂಡ ಮಾಡಲೇ ಇಲ್ಲ ನಾನು. ಮದುವೆಯಾಗಿ ನನ್ನ ಮಗಳಿಗೆ 3 ವರ್ಷ ಇರಬೇಕು. ಆವಾಗ ನನ್ನ ಮನೆಗೆ ನಮ್ಮ ತುಂಬ ಕುಟುಂಬದ ಸ್ನೇಹಿತರು ಸೂರ್ಯನಾರಾಯಣ್ ಪಂಜಾಜೆ ಅಂತ, ಅವರು ಯಕ್ಷಗಾನ ಕಲಾವಿದರು. ಅವ್ರದ್ದೇ ಒಂದು ಸಂಸ್ಥೆ ಇದೆ ಯಕ್ಷಗಾನವನ್ನೇ ನಡೆಸುವಂಥ. ಆಮೇಲೆ ಅವರು ಬಹುಶಃ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಕ್ಷಗಾನ ಸಮ್ಮೇಳನವನ್ನು ಮಾಡಿದವರು. ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳ ದಶಕಗಳ ಕಾಲ ವಾರ್ಷಿಕ ಸಮ್ಮೇಳನ ಮಾಡಿಸ್ತಾ ಇದ್ರು. ಅಂಥ ಒಬ್ಬ ಅಪೂರ್ವ ಮನಸ್ಸಿನ ವ್ಯಕ್ತಿ ಸೂರ್ಯನಾರಾಯಣ್ ಪಂಜಾಜೆ ಅಂತ. ಅವ್ರು ಬರ್ತಾ ಇದ್ರು. ಅವರು ಮನೆಗೆ ಬಂದಾಗ, ಆಗ ಮಗಳು ಸಣ್ಣವಳು ಅಂತ ನಾನು ಯಾವುದೇ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಅವ್ರು ಬಂದು ಹೇಳಿದ್ರು, ನನ್ನನ್ನು ಮಗಳು ಅಂತ ಕರೆಯೋದು. ಮಗಳು, ನೀನು ಈ ಥರ ಸುಮ್ಮನೆ ಇರೋದು ನನಗೆ ನೋಡಲಿಕ್ಕೆ ಆಗೋದಿಲ್ಲ. ಚಂದನ ದೂರದರ್ಶನ ವಾಹಿನಿಯಲ್ಲಿ ನಿರೂಪಕರ ಆಯ್ಕೆ ನಡೀತಾ ಇದೆ, ಆಡಿಷನ್ ನಡೀತಾ ಇದೆ. ನಿನ್ನ ಕನ್ನಡ ನೀನು ಸ್ಪಷ್ಟ ಮಾತಾಡೋದು, ನಿನ್ನ ನಾಲೆಡ್ಜು MA ಮಾಡಿದ್ದೀನಿ, ನೀನು ಹೀಗೆ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನೀನು ಬರಲೇಬೇಕು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಆವಾಗ ಶಿವ ಕನ್ನಡಪ್ರಭದಲ್ಲಿ ಹಿರಿಯ ವರದಿಗಾರರ ದಿನಚರಿ ಹೇಗಿರ್ತದೆ ಅಂತ ನಿಮಗೆ ಗೊತ್ತು. ಅದು ಶಿವ ಅಂತೂ ವರ್ಕಾಲಿಕ್, ಅವರು ಸಿಕ್ಕಿದ್ರೆ ಸಾಕು ಒಳಗೆ ನುಗ್ಗಿ ಬಿಡೋರು. ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಆಗ ಅವರು ಒಂದು ಕಂಡೀಷನ್ ಇಟ್ರು ಅಣ್ಣನ ಹತ್ರ. ನಾನು ಅವರನ್ನ, ಸೂರ್ಯನಾರಾಯಣ್ ಪಂಚಾಜೆ ಅವರನ್ನ ದೇವ್ರು ಕೊಟ್ಟ ಅಣ್ಣ ಅಂತ ಹೇಳ್ತಾ ಇದ್ದದ್ದು. ಅಣ್ಣನಿಗೆ ಅವರು ಹೇಳಿದ್ರು, ಅವಳನ್ನು ನೀನು ಕರ್ಕೊಂಡು ಹೋಗಿ ಬರ್ತೀಯಾದರೆ ನಾನು ಬಿಡಬಹುದು. ಯಾಕಂದರೆ ನಾವು ಆವಾಗ ವಿಜಯನಗರದಲ್ಲಿದ್ವಿ, ತುಂಬ ದೂರ, ಸುಮಾರು 18 ಕಿಲೋಮೀಟರ್ ಆಗ್ತಾ ಇತ್ತು. ಆ ಕಾರ್ಯಕ್ರಮ ಲೈವ್, ಅದು ಬೆಳಿಗ್ಗೆ 7 ಗಂಟೆಗೆ ಲೈವ್, ಅಂದರೆ ನಾನು ಅಲ್ಲಿ 5:15 ಅಲ್ಲಿ ಇರಬೇಕಿತ್ತು, ಅರ್ಲಿ ಮಾರ್ನಿಂಗ್ ಹೋಗಬೇಕಿತ್ತು. ನನಗೆ ಬಿಡ್ಲಿಕ್ಕಾಗೋದಿಲ್ಲ. ಮಗಳು ಆಗ LKG ಅಲ್ಲ, ಇನ್ನು pre-KG ಏನೋ ಇತ್ತು. ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಮಗಳನ್ನು ನೋಡ್ಕೊಳ್ಬೇಕು. ನೀನು ಕರ್ಕೊಂಡು ಹೋಗಿ ಬರ್ತೀಯಾದರೆ ನೀನು ಕರ್ಕೊಂಡು ಹೋಗಿ, ಖಂಡಿತ ಹೋಗು, ಅವಳು ಪ್ರತಿಭಾನ್ವಿತೆ, ಹೋಗಲೇಬೇಕು ಅಂತ. ಹಾಗೆ ಅಣ್ಣ ನನ್ನನ್ನು ಕರ್ಕೊಂಡು ಹೋಗಿ ಆಡಿಷನ್ ಪಾಸ್ ಆಯಿತು. ಫಸ್ಟ್ ಡೇ ನಾನು ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಇಲ್ಲದೆ ನಿರೂಪಣೆ ಅಂತ ಕನಸು ಮನಸ್ಸಲ್ಲಿ ಕೂಡ ನಾನು ಯೋಚನೆ ಮಾಡಲಿಲ್ಲ. ಆಸೆನೂ ಪಟ್ಟಿರಲಿಲ್ಲ. ಹೀಗೆ ದೂರದರ್ಶನ ನ್ಯೂಸ್ ರೀಡಿಂಗ್ ನೋಡುವಾಗ ತುಂಬ ಜನರಿಗೆ ಆಸೆ ಆಗೋದಿದೆ, ನನಗೆ ಆಸೆ ಕೂಡ ಆಗಿರಲಿಲ್ಲ. ನಾನು ಹೋಗಿ ಕ್ಯಾಮ್ರಾದ ಮುಂದೆ ಕೂತದ್ದು ಅಷ್ಟೇ ಗೊತ್ತು. ನಾನು ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ದೇವಾಲಯ ನೃತ್ಯಗಳ ಬಹಳ ದೊಡ್ಡ ಸಂಶೋಧಕಿ, ಹಿರಿಯ ನೃತ್ಯಗಾರ್ತಿ ಉಷಾ ದಾತಾರ್ ಅವರನ್ನು. ನನಗೆ ಭಯ ಆಗಿತ್ತು, ನನ್ನಿಂದ ಸಾಧ್ಯನಾ ಇದು ಅಂತ ಗೊತ್ತಿಲ್ಲ. ನಡೆದು ಹೋಯಿತು ಆ ಸಂದರ್ಶನ ಮುಗಿಸಿ ಸ್ಟುಡಿಯೋದಿಂದ ಹೊರಗೆ ಬರುವಾಗ ನಮ್ಮ ಪ್ರೋಗ್ರಾಮ್ ಇನ್ಚಾರ್ಜ್ ಅವಾಗ ಶಿವಕುಮಾರ್ ಅಂತ ಇದ್ರು, ಬಹಳ ಒಳ್ಳೆಯ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ರು ಅವರು ಹೇಳಿದ್ರು, ಅವ್ರದ್ದು ಇವತ್ತು ಫಸ್ಟ್ ಡೇ ಅಂತ ನಿಮಗೆ ಗೊತ್ತಾ ಅಂತ. ಉಷಾ ದಾತಾರ್ ಅವರಿಗೆ ಆಶ್ಚರ್ಯ ಆಯಿತು. ನನಗೆ ಹೌದಾ, ನನಗೆ ಚೂರು ಗೊತ್ತಾಗ್ಲಿಲ್ಲ ಅಂತ. ನನಗೂ ಗೊತ್ತಿಲ್ಲ, ನಾನು ಏನು ನಡೀತು ಅದು ನಡ್ಕೊಂಡು ಹೋಯ್ತು ಅಷ್ಟೇ. ಹಾಗೆ ಸುಮಾರು 190 ಸಂದರ್ಶನಗಳನ್ನು ಮಾಡುವ ತನಕ ಅದು ಬೆಳಗು ಕಾರ್ಯಕ್ರಮದಲ್ಲಿ ಅಲ್ಲಿ ತನಕ ಬಂತು. ಆ ಸಂದರ್ಭದಲ್ಲಿ ನಾನು ಪುಸ್ತಕ ಲೋಕಕ್ಕೆ ತೆರ್ಕೊಂಡಿರೋದು. ಪ್ರತಿನಿತ್ಯ ಹೊಸ ಒಬ್ಬ ಸಂದರ್ಶನಕ್ಕೆ ಅತಿಥಿ ಬರ್ತಾ ಇದ್ರು. ಅವ್ರು ಯಾರೂ ಸಾಮಾನ್ಯರಲ್ಲ. ಆಮೇಲೆ ತುಂಬ ದೊಡ್ಡ ಕಲಾವಿದರು ಇರಬಹುದು, ಸಾಹಿತಿಗಳಿರಬಹುದು. ಪ್ರತಿನಿತ್ಯ ನಾನು ಅವರನ್ನು ಸಂದರ್ಶನ ಮಾಡಬೇಕಂದ್ರೆ ನಾನೇನೋ ತಯಾರಿ ಮಾಡಲೇಬೇಕಲ್ಲ. ಆವಾಗ ಶಿವನ ಲೈಬ್ರರಿಯ ಬಳಕೆ ನಾನು ಆವಾಗ ಶುರು ಮಾಡಿದ್ದು. ಮೊದಲೇ ಹೇಳ್ತಾ ಇದ್ರು ನನಗೆ, ಲೈಬ್ರರಿ ತುಂಬ ಚೆನ್ನಾಗಿದೆ, ನೀನು ಓದ್ಬೋದು ಅಂತ. ಬಟ್ ಆವಾಗ ನಾನು ಕತೆಗಳನ್ನು ಏನೋ ಸಣ್ಣ ಪುಟ್ಟ ಓದ್ತಾ ಇದ್ರೆ, ಬಟ್ ಸೀರಿಯಸ್ ಆಗಿ ನಾನು ಪುಸ್ತಕಗಳನ್ನು ಕೈಗೆತ್ತಿಕೊಂಡಿದ್ದು ಆ ಸಂದರ್ಭದಲ್ಲಿ. ನನಗೆ ನಿಜಕ್ಕೂ ಪುಸ್ತಕಗಳ ಲೋಕ ತುಂಬ ಇಷ್ಟ ಆಗ್ತಾ ಹೋಯಿತು. ಆಯಿತು, ಇಲ್ಲಿ ತನಕ ಬಂದಿದ್ದೀನಿ. ಓಕೆ, ತಮ್ಮ ಪುಸ್ತಕಗಳು ಕೂಡ ಅನೇಕ ಪ್ರಕಟ ಆಗಿದೆ. ನಿಮ್ಮ ಇಷ್ಟದ ಪ್ರಕಾರ ಯಾವುದು ಮೇಡಮ್? ಹಾಗೇನಿಲ್ಲ, ನನಗೆ ನಾವು ಎಲ್ಲಿ
ಮನಸ್ಫೂರ್ತಿಯಾಗಿ ನಮಗೆ ಬರೀಲಿಕ್ಕೆ ಇರಬಹುದು, ಮಾತಾಡಲಿಕ್ಕೆ ಆಗುತ್ತೆ. ಆ ಕ್ಷಣ ಅದು ಪ್ರಕಾರ ಅಂತ ನನಗೇನು ಅನಿಸೋದಿಲ್ಲ. ನಾನು ಪ್ರಬಂಧಗಳನ್ನು ಬರಿತೀನಿ. ನನ್ನ ಫ್ರೆಂಡ್ ಒಬ್ಳು ಹೇಳ್ತಾಳೆ, ಪ್ರಬಂಧ ನಿಮ್ಮ ಶಕ್ತಿ, ನೀವು ತುಂಬ ಚೆನ್ನಾಗಿ ಪ್ರಬಂಧ ಬರಿತೀರಿ ಅಂತ. ಬಟ್ ಕತೆಗಳನ್ನು ಒಂದಷ್ಟು ಕತೆ, ನಾನೊಂದು ಕಥಾ ಸಂಕಲನನು ಬಂದಿದೆ, ಅದನ್ನು ಓದಿದವರು ಇಲ್ಲ ನೀನು ಕಥೆಯಲ್ಲಿಯೂ ಕೂಡ ಕೃಷಿ ಮಾಡಬೇಕು, ಬರಿಬಹುದು ಇನ್ನು ಅಂತ. ಬಟ್ ನಾನು ಅದನ್ನೇ ಹೇಳೋದು, ಎಲ್ಲಿ ನನಗೆ 100% ಆ ಕ್ಷಣದಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನಾನು ಅದನ್ನು ಇಷ್ಟಪಡ್ತೀನಿ ಅಂತ. ಹೀಗೆ ಕಥೆನೇ ನಾನು ಬರಿತೀನಿ, ಪ್ರಬಂಧನೇ ಬರಿತೀನಿ, ಆರ್ಟಿಕಲೇ ಬರಿತೀನಿ ಅಂತ ಇಲ್ಲ. ಏನು ಎಲ್ಲವನ್ನ ನಾನು ಖುಷಿಯಿಂದ ಮಾಡಿ. ಎಷ್ಟು ಪುಸ್ತಕ ಪ್ರಕಟ ಆಗಿದೆ? 11 ಪುಸ್ತಕಗಳು ಬಂದಿದೆ. ಅದರಲ್ಲಿಯೂ ಸುಮಾರು 6 ಮೊನೋಗ್ರಾಫ್ಗಳು. ಹೇಮಾವತಿ ಹೆಗಡೆ ಅವ್ರದ್ದು, ಅಲ್ಲಿ ತನಕ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ ಮಹಾಕಾವ್ಯಗಳ ಕವಿ ಅಂತ. ನಾನು ಮೊದಲು ಮಾಡಿರೋದು ವಿಜಯವಾಣಿಯ ಒಂದು ತುಂಬ ಲೇಖನಗಳು ಬಂತು. ಸಂಸ್ಕೃತಿ ಪುಟದಲ್ಲಿ ಬಂದ ಎಲ್ಲ ಲೇಖನಗಳ ಒಂದು ವೃತ್ತ ಅಂತ ಸಂಕಲನ ಬಂತು. ಅಲ್ಲಿಂದ ಶುರು ಆಯಿತು, ಕಥಾ ಸಂಕಲನದವರೆಗೆ ಬಂದಿದೆ. ಜೊತೆಗೆ ನಮ್ಮ ನಾಡಿನ ಹೆಮ್ಮೆ ಸುಬ್ರಾಯ ಚೊಕ್ಕಾಡಿ ಅವರದ್ದು ಮುಕ್ತ ಚಂದದ ಕವಿ ಅಂತ ಅದು ಬಂದಿದೆ. ಲೋಕಸಂವಾದಿ ಅಂತ ಮೊಗಸಾಲೆಯವರ ಬಗ್ಗೆ, ಹಿರಿಯ ಕಾದಂಬರಿಕಾರ, ಬಹುಶಃ ಈಗಲೂ ಆಕ್ಟಿವ್ ಆಗಿ ಬರಿತಾ ಇರುವ ಕಾದಂಬರಿಕಾರ, ಅವರ ಬಗ್ಗೆನ, ಅವರ ಸಮಗ್ರ ಬದುಕಿನ ಬರಹಗಳ ಬಗ್ಗೆ ಒಂದು ಲೋಕಸಂವಾದಿ ಅಂತ ಬಂತು. ಆಮೇಲೆ ಸುಳ್ಯದವರೇ ಆದ ಭಗೀರಥ ಪ್ರಯತ್ನದಿಂದ ಸ್ನೇಹ ಕನ್ನಡ ಶಾಲೆಯನ್ನು ಕಟ್ಟಿದ ದಾಮ್ಲೆಯವರು, ಚಂದ್ರಶೇಖರ ದಾಮ್ಲೆಯವರ ಪುಸ್ತಕ ಮೊನೋಗ್ರಾಫ್ ಆಯಿತು. ಆಮೇಲೆ ಇನ್ನೊಬ್ರು ವಿಜಯ ವಿಷ್ಣು ಭಟ್ ಅಂತ, ಅವರು ಕೊಡಗಿನಲ್ಲಿ ಇದ್ರು ಬಹಳ ವರ್ಷಗಳ ಕಾಲ, ಅವರದ್ದೊಂದು ಬದುಕಿನ ಬರಹದ ಬಗ್ಗೆ ಅದು ಬಂದಿದೆ. ಆಮೇಲೆ ಅದೇ ಹೇಮಾವತಿ ಹೆಗಡೆ ಅವ್ರದ್ದು ಮೊನೋಗ್ರಾಫ್ಗಳಲ್ಲಿ ಅಕ್ಷರಗಳ ಒಡನಾಟ, ಅಕ್ಷರಗಳ ಜಗತ್ತು ತಮ್ಮ ಬದುಕನ್ನು ಹೇಗೆ ಪ್ರಭಾವಿಸಿದೆ ಅಂತ ಅದು ನನ್ನನ್ನು ನಿಜಕ್ಕೂ ಸಂತೈಸಿದೆ ಅಂತ ಹೇಳಬೇಕು. ನಾನು ಈ ದಾಸ ಸಾಹಿತ್ಯ PhD ಮಾಡ್ತಾ ಇದ್ದ ಸಂದರ್ಭದಲ್ಲಿ ಉಡುಪಿಯ ಕನಕ ಅಧ್ಯಯನ ಪೀಠ, ಕನಕ ಅಧ್ಯಯನ ಸಂಶೋಧನಾ ಕೇಂದ್ರ ಏನೋ ಇದೆ, ಅವರು ನನಗೆ ಹರಪನಹಳ್ಳಿ ಭೀಮವ್ವನ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತ ಹೇಳಿದರು. ಆ ಪುಸ್ತಕನೂ ಇದೆ ಅದರಲ್ಲಿ. ಬಹುಶಃ ಮಹಿಳಾ ಹರಿದಾಸರ ಲೋಕ ಏನಿದೆ ಅದ್ರ ಬಗ್ಗೆನೇ ಒಂದು ದೊಡ್ಡ ಎಪಿಸೋಡ್ ಮಾಡಬಹುದು. ಯಾಕಂದರೆ ನಿಮಗೆ ಗೊತ್ತು, ಮಹಿಳೆಯರ ಬದುಕು ಒಂದು 100-150 ವರ್ಷಗಳ ಹಿಂದೆ ಇದ್ದ ಕಷ್ಟದ ಜೀವನ ಏನಿದೆ, ಅದರಲ್ಲಿ ಹರಿದಾಸಿಯರು ಅಥವಾ ಮಹಿಳಾ ಹರಿದಾಸರು ಅಂತ ನಾವೇನು ಹೇಳಿ ಕೀರ್ತನಕಾರರು, ಅವರು ಆ ಬದುಕನ್ನು, ಆ ಕಷ್ಟಗಳನ್ನು ಯಾವ ರೀತಿ ನೋಡ್ತಾರೆ, ಆಮೇಲೆ ಕೃಷ್ಣ ಹೇಗೆ ಅವರಿಗೆ ಒದಗುತ್ತಾನೆ ಅಂತ. ದೇವರು ಅಂದರೆ ಏನು, ನಮಗೆ ಧೈರ್ಯಕ್ಕೆ ನಾವು ಮಾಡಿಕೊಳ್ಳುವ ಒಂದು ವಿಶೇಷ, ಅದನ್ನು ಅವರು ಯಾವ ರೀತಿ ಆ ವಿಶೇಷವನ್ನು ಅವರು ಹೇಗೆ ಉರುಗೋಲಾಗಿ ಬಳಸಿದ್ರು, ಮತ್ತು ಆ ಬಳಸಿದ ಕಾರಣ ಅವರು ಹೇಗೆ ಕೀರ್ತನೆಗಳನ್ನು ರಚನೆ ಮಾಡ್ಕೊಂಡು ಹೋದರು, ಮತ್ತು ಇವತ್ತಿನ ತನಕ ಕೂಡ ಆ ಕೀರ್ತನೆಗಳು ಉಳ್ಕೊಂಡಿವೆ. ಇದೆಲ್ಲವೂ ನಮ್ಮೆಲ್ಲರಿಗೂ ಬಹುಶಃ ಸ್ಫೂರ್ತಿ ಕೊಡುವಂಥದ್ದು. ಈಗ ಸಾಮಾನ್ಯ ಹೇಳ್ಬೋದು ಹೆಂಗಸರ ಜೀವನ ಬಹಳಷ್ಟು ತಕ್ಕ ಮಟ್ಟಿಗೆ ಸುಧಾರಿಸಿದೆ, ಆದರೂ ಕೂಡ ಇವತ್ತಿಗೂ ಹೆಣ್ಣು ಮಕ್ಕಳು ಅತ್ಯಾಚಾರದಂತಹ ಭಯದಿಂದ ಮುಕ್ತಳಾಗಿಲ್ಲ. ಎಷ್ಟೊಂದು ರಿಪೋರ್ಟ್ಗಳು ಬರ್ತಾ ಇವೆ. ಅಂದರೆ ನಮ್ಮಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸಬೇಕು ಅಂತ, ಹೆಣ್ಣು ಮತ್ತು ಗಂಡು ಅನ್ನೋದು ಪ್ರಕೃತಿ ಅತ್ಯಂತ ಸುಂದರವಾದ 2 ಜೀವಗಳು ಪರಸ್ಪರ ಗೌರವಿಸಿಕೊಂಡು ಪರಸ್ಪರ ಪ್ರೀತಿಯಿಂದ ಬದುಕಬೇಕಷ್ಟೇ ಹೊರತು ತಾನು ಮೇಲು ಇನ್ನೊಬ್ರು ಕೀಳು ಅನ್ನುವ ಮನೋಭಾವನೆ ಅಲ್ಲ. ಇದೆಲ್ಲವನ್ನ ಹರಿದಾಸ ಸಾಹಿತ್ಯ ಬಹಳ ತುಂಬ ಚೆನ್ನಾಗಿ, ಅದರ ಮೊದಲೇ ವಚನ ಸಾಹಿತ್ಯ ಕೂಡ ಹೇಳಿದ್ದುಂಟು. ಆದರೆ ನಾನು ಓದಿದ ಹರಿದಾಸ ಸಾಹಿತ್ಯದ ಮೂಲಕ ನನಗಿದು ತುಂಬ ಚೆನ್ನಾಗಿ ಸಿಕ್ತು. ಅದು ಸಂತೈಸ್ತಾ ಹೋಯಿತು ಭಕ್ತಿ ಪಂಥ ಅಂತ. ನೀವು ಹೇಳಿದ ಹಾಗೆ ಒಂದು ಹಳ್ಳಿಯ ಪ್ರಪಂಚವನ್ನು ಬಿಟ್ಟು ಈ ಮಹಾನಗರಕ್ಕೆ ಬಂದ್ರಿ, ಆ ಬದಲಾವಣೆಯನ್ನು ಹೇಗೆ ಕಂಡ್ರಿ ಅಂತ? ಹಳ್ಳಿ ಅಂದರೆ ಒಂದು ಲೋಕ, ಇದು ಒಂದು ಲೋಕನೇ. ನನಗೆ 2 ಲೋಕ ಇಷ್ಟನೇ. ಆದರೆ ಯಾಕೆ ಸಿಟಿಯನ್ನು ಅಥವಾ ನಗರದ ಒಂದು ವಾತಾವರಣವನ್ನು ಯಾಕೆ ಎಲ್ಲರೂ ಇಷ್ಟಪಡ್ತಾರೆ? ಯಾಕಂದರೆ ಇದೊಂದು ಅನಾಮಿಕತೆಯನ್ನು ನಮಗೆ ಕೊಟ್ಟು ಬಿಡುತ್ತದೆ. ಹಳ್ಳಿಯಲ್ಲಿ ಹಾಗಲ್ಲ, ನಾವು ಗೇಟಿಂದ ಆಚೆ ಹೋದರೆ ನಮಗೆ ಪ್ರತಿಯೊಬ್ಬರು ಪರಿಚಿತರು, ಊರಿನ ಪ್ರತಿಯೊಬ್ಬರಿಗೆ ನಮ್ಮ ಮುಖ ಪರಿಚಯ, ಅವರು ನಮಗೆ ಪರಿಚಿತರು. ಸೊ ಅಲ್ಲಿ ನಾವೊಂದು ಜಾಗೃತ ಮನಸ್ಥಿತಿಯಲ್ಲೇ ಇರ್ತೀವಿ. ಸಿಟಿ ಅಂತ ಹೇಳೋದು ಇದು ಲಕ್ಷಾಂತರ ಕೋಟಿ ಜನರ ಒಂದು ಸಮೂಹ. ನೀವು ಈ ರಸ್ತೆ ಬಿಟ್ಟು ನಾನು ಆಚೆ ಹೋದ್ರೆ ನಾನು ಯಾರು ಅಂತ ಗೊತ್ತಿರೋದಿಲ್ಲ. ಇದು ತುಂಬ ಜನರಿಗೆ ಒಂದು ಅನಾಮಿಕತೆಯನ್ನು ಕೊಡ್ತದಲ್ವಾ, ಅದೊಂದು ಖುಷಿ ಕೊಡ್ತದೆ, ನಿರಾಳತೆ ನಿಮಗೆ ಕೊಡುತ್ತೆ ಅಂತ.
ಆ ಮುಕ್ತ ಒಂದು ಮನಸ್ಥಿತಿಯನ್ನ ಈ ಸಿಟಿ ಎಲ್ಲರಿಗೂ ಕೊಡುವ ಕಾರಣ ಬಹುಶಃ. ಆಮೇಲೆ ಸಹಜವಾಗಿ ನಗರ ಅಂತ ಹೇಳೋದು ಒಂದು ದೊಡ್ಡ ತಾಯಿಯ ಮಡಿಲು ಅಂತ. ನಂಗೆ ಯಾರಾದರೂ ಬೆಂಗಳೂರನ್ನ ಬೈದ್ರೆ ನಂಗೆ ಬಹಳ ಬೇಸರ ಆಗೋದು. ಬೆಂಗಳೂರೇ ಇರಬಹುದು, ಯಾವುದೇ ದೊಡ್ಡ ನಗರ, ಅದು ದೊಡ್ಡ ತಾಯಿಯ ದೊಡ್ಡ ಮಡಿಲು, ಅದು ಎಲ್ಲರನ್ನ ಅದು ಊಟ ಕೊಡುತ್ತೆ ಅಂತ ಹೇಳೋದು. 10 ರೂಪಾಯಿಗೂ ನಿಮ್ಗೆ ಇಡ್ಲಿ ಸಿಗುತ್ತೆ, 200 ರೂಪಾಯಿಗೂ ಇಡ್ಲಿ ಸಿಗುತ್ತೆ. ಅದು ನಗರದ ವಿಶೇಷತೆ. ಸೊ ನಂಗೆ ಅದು ಇಷ್ಟ ಆಗ್ತಾ ಹೋಯ್ತು ಇಲ್ಲಿ. ಆಮೇಲೆ ಇಲ್ಲಿ ಸಿಕ್ಕುವ ಅವಕಾಶಗಳು, ಅದೇ ಕಾರಣಕ್ಕೆ ತಾನೇ ಎಲ್ಲರೂ ನಗರಕ್ಕೆ ಬರೋದು. ನಗರ ಅಂತ ಹೇಳೋದು ಅವಕಾಶಗಳ ಮುಕ್ತತೆಯ ಒಂದು ಮಡಿಲು ಆದ ಕಾರಣ ಇದರ ಖುಷಿಗಳು ಇಲ್ಲಿ ಇವೆ, ಊರಿನ ಖುಷಿಗಳು ಅಲ್ಲೂ ಇವೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಹೌದು, ಯಾವುದೋ ಒಂದು ಹಂತದಲ್ಲಿ ನಮಗೆ ನಗರ ಆಪ್ಯಾಯಮಾನ ಅನಿಸೋದು ಸತ್ಯ. ಮತ್ತು ಇಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಗುವ ಅವಕಾಶಗಳನ್ನೇ ಬಹುಶಃ ಮನುಷ್ಯ ಹೆಚ್ಚು ಗಮನ ಕೊಡುವ ಕಾರಣ. ಅಂದರೆ ಹಳ್ಳಿಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಹಳ್ಳಿಗಳಲ್ಲಿ ಮಾಡುವಾಗ ನಾವು ತುಂಬ ಯೋಚನೆ ಮಾಡಬೇಕಾಗ್ತದೆ. ಬೇರೆ ಬೇರೆ ಅನುಕೂಲಗಳು ಇರಬಹುದು. ಸಿಟಿಗಳಲ್ಲಿ ಆ ಅನುಕೂಲ ತುಂಬ ಸುಲಭವಾಗಿ ಸಿಗ್ತದೆ. ಈ ಕಾರಣಕ್ಕೆ ಸಿಟಿ ಪ್ರತಿಯೊಬ್ಬರಿಗೂ ಪ್ರೀತಿ ಹುಟ್ಟಿಸ್ತಾ ಹೋಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಈ ಮನೆಯನ್ನ ನೋಡುವಾಗ ಇನ್ನು ಕೂಡ ಹಳ್ಳಿಯ ಮಡಿಲು ಅಂತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಮನೆಯ ಪೂರ್ತಿ ಚಿತ್ರಣವನ್ನ ನಾವು ಗಮನಿಸ್ತಾ ಇದ್ದೆ. ಇನ್ನು ಕೂಡ ಹಕ್ಕಿಗಳ ಕಲರವ ಇದೆ, ಒಂದು ಕಾಡುಗಳ ವಾತಾವರಣ ಇದೆ. ಏನು ವಿಶೇಷತೆ ಈ ಮನೆಯ ವಿಶೇಷತೆ? ಅದು ನಮ್ದು ಅನ್ನೋ ಕಾರಣಕ್ಕೆ ನಮಗೆ ವಿಶೇಷತೆ ಇರ್ಬೋದು. ಹೌದು, ನಮ್ಮಿಬ್ಬರಿಗೂ ನನ್ನ ಮಗಳಿಗೂ ಕೂಡ ಗಿಡ ಮರ, ಎಷ್ಟಾದರೂ ಹಳ್ಳಿಯಲ್ಲಿ ಹುಟ್ಟಿದವರಲ್ಲ, ಮತ್ತು ಹೆಚ್ಚಿನವರಿಗೆ ಈಗ ಎಲ್ಲ ಪೇಟೆಯಲ್ಲಿರುವವರಿಗೂ ಸಹ ಅದು ಖುಷಿ ಕೊಡುವಂಥದ್ದೇ ಒಂದು ವಿಚಾರ. ಶಿವನಿಗೆ ವನ್ಯಜೀವಿ ಅವರು ಛಾಯಾಗ್ರಹಣ ಆಸಕ್ತಿ ಇರುವ ಕಾರಣ ಸಹಜವಾಗಿ ಟೆರೆಸ್ ಮೇಲೆ ನಾವು ಅದೊಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಅವರು. ನೀರಿಡ್ತೀವಿ, ಹಕ್ಕಿಗಳು ಬರ್ಲಿಕ್ಕೆ ಶುರು ಆಯ್ತು. ಅದ್ ನಿಧಾನಕ್ಕೆ ನಮಗೂ ಆಸಕ್ತಿ ಬರ್ಲಿಕ್ಕೆ ಶುರು ಆಯ್ತು. ಈ ಕಾರಣಕ್ಕೆ ಇರ್ಬೋದು, ಒಂದು ಹೊರಗಡೆಯಿಂದ ನೋಡುವವರಿಗೆ ವಿಶೇಷ ಅನ್ಸ್ಬೋದು, ಬಟ್ ನಮಗೆ ಅದು ರುಟೀನ್. ನನ್ಗಿದು ನಿತ್ಯ ಆದ ಒಂದು ಕೆಲಸಗಳಲ್ಲಿ ಒಂದಾಗಿದೆ. ಖುಷಿ ಕೊಡುತ್ತೆ ಅಂತ ಹೇಳೋದು ಸತ್ಯ. ಹೇಗೆ ಶಿವಸುಬ್ರಹ್ಮಣ್ಯ ಸರ್ ಅವರ ವೃತ್ತಿ ಮತ್ತು ಅವರ ಹವ್ಯಾಸಗಳಿಗೆ ತಾವು ಹೇಗೆ ಬೆಂಬಲವಾಗಿ ನಿಲ್ತೀರಿ, ಅದೇ ರೀತಿ ನಿಮಗೆ ಅವರು ಹೇಗೆ ಬೆಂಬಲವಾಗಿ ನಿಲ್ತಾರೆ? ಅದು ಬಹಳ ಮುಖ್ಯ. ಸಾಮಾನ್ಯವಾಗಿ ಎಲ್ಲರೂ ಹೆಣ್ಣು ಮಕ್ಕಳನ್ನ ಸಂದರ್ಶನ ಮಾಡುವಾಗ ನಿಮ್ಮ ಪತಿಯ ಸಹಕಾರ ಹೇಗಿದೆ ಅಂತ ಕೇಳೋದೊಂದು ಸಾಮಾನ್ಯವಾಗಿ ಇರುವ ಪ್ರಶ್ನೆ. ನಾನು ಇದನ್ನ ಹೆಚ್ಚಿನವರಿಗೆ ಹೇಳೋದದೇ, ನೀವು ಗಂಡಸರನ್ನು ಕೇಳಬೇಕು ಪತ್ನಿಯ ಸಹಕಾರ ಹೇಗಿದೆ ಅಂತ ಹೇಳೋದು. ಯಾಕಂದ್ರೆ ಖಂಡಿತವಾಗ್ಲೂ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನಿವತ್ತು ಇಲ್ಲಿ ಕ್ಯಾಮರಾದ ಮುಂದೆ ಇದ್ದೀನಂದ್ರೆ ಅವರು ಅಲ್ಲಿ ಹಿಂದೆ ನಿಂತಿರ್ತಾರೆ, ಅವರು ಕ್ಯಾಮರಾದ ಮುಂದೆ ನಿಂತಿರ್ತಾರಂದ್ರೆ ನಾನು ಅಲ್ಲಿ ಹಿಂದೆ ನಿಂತಿರ್ತೀನಿ. ಇದು ಪ್ರತಿ ಒಂದು ಕುಟುಂಬದ ವ್ಯವಸ್ಥೆ. ಅದರಿಂದ ಇರ್ಬೋದು, ಒಂದು 50 ವರ್ಷದ ಹಿಂದೆ ಬೇರೆ ಚಿತ್ರಣ ಸಿಕ್ಕಿರಬಹುದು. ಆ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಹಾಗೆ ವ್ಯವಸ್ಥೆ ಇತ್ತು. ಹಾಗಂತ ನಾವು ಯಾರು ಅಲ್ಲೇ ನಿಲ್ಲೇ ಇಲ್ಲ. ಪ್ರತಿಯೊಂದು ತೇಜಸ್ವಿ ಅವ್ರದ್ದೇ ಮಾತೊಂದು ಇದೆ ಅಲ್ಲ, ಇವತ್ತು ನಾವೇನು ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಿ ಅದು ಬಹಳ ದೊಡ್ಡ ಹೋರಾಟದ ಫಲ ಅಂತ. ಹಾಗೆ ಬಹಳಷ್ಟು ಮಹಿಳೆಯರ ಹೋರಾಟದ ಫಲದ ಕಾರಣ ಇವತ್ತು ನಾವೆಲ್ಲರೂ ತಕ್ಕ ಮಟ್ಟಿಗೆ ನೋಡ್ತಾ ಇದ್ದೀವಿ. ಹೌದು, ಶಿವನಿಗೆ ಮತ್ತು ಶಿವನಂಥವ್ರು ಎಲ್ಲರೂ ಸಹ ಪತ್ರಿಕೋದ್ಯಮದಲ್ಲಿ ಇದ್ದವರು, ಪ್ರಪಂಚದ, ಜಗತ್ತಿನ, ಸಮಾಜದ ಬೇರೆ ಬೇರೆ ಹಂತಗಳ ಬದುಕನ್ನು ನೋಡಿದವರು. ಅದರಿಂದ ಅವರಲ್ಲಿ ಆ ಮನೋಭಾವನೆ ಇರಲೇಬೇಕು, ಅದು ಇದೆ ಅವರಿಗೆ. ಅದರಿಂದ ನಾವು ಪರಸ್ಪರ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಬದುಕ್ತಾ ಇದ್ದೀವಿ. ಅದ್ರ ಜೊತೆಗೆ ತಾವು ಲೇಖಕಿ, ಆದರೆ ಬೇರೆ ಸಾಹಿತಿಗಳು ಅಥವಾ ಅವರ ಸಾಹಿತ್ಯ ಕೃತಿಗಳು ತಮ್ಮನ್ನ ಹೇಗೆ ಪ್ರಭಾವಿಸಿದೆ? ಓದು ಹೌದು, ನನ್ನ ಮನೋಲೋಕವನ್ನ ತುಂಬ ಅದ್ಭುತವಾಗಿ ಬೆಳಗಿಸಿದ ಒಂದು ಪ್ರಪಂಚ ಅಂತಲೇ ಹೇಳಬೇಕು. ನಾನು ಅದನ್ನು ನನ್ನ ಒಂದು ಅಂಕಣದಲ್ಲೂ ಬರೆದಿದ್ದೆ. ಓದು ನಮ್ಮನ್ನು ಹೇಗೆ ಬದಲಾಯಿಸಬಹುದು, ಸಂತೈಸಬಹುದು, ಬೇರೆ ಬೇರೆ ರೀತಿಯದು ನಮ್ಮನ್ನು ಬದುಕಲಿಕ್ಕೆ ತಯಾರು ಮಾಡ್ತಾ ಹೋಗುತ್ತೆ ಅಂತ. ಅದಕ್ಕೆ ಇಂಥದ್ದೇ ಒಂದು ಕಾರಣ ಅಂತಲೂ ಹೇಳಲಿಕ್ಕಾಗಲ್ಲ. ಆದರೆ ಯಾರ್ದು ಬರಹ ಅಂದರೆ ನಾವು ಅವರ ಯೋಚನೆಗಳನ್ನು ನಾವು ಓದ್ತಾ ಹೋಗ್ತೀವಿ, ಅದು ನಮ್ಮನ್ನು ಪ್ರಭಾವಕ್ಕೆ ಬಂದೇ ಬರುತ್ತೆ. ಅದು ಉದಾಹರಣೆಗೆ ಕಾರಂತರು ಇರ್ಬೋದು, ಕಾರಂತರಿಂದ ಪ್ರಭಾವಿತರಾಗಲಿಲ್ಲ ಅಂತ ಹೇಳುವವರು ಯಾರಾದರೂ ಇದ್ದಾರಾ?
ಅವರ ಕಾದಂಬರಿಗಳು, ಅದು ಕಟ್ಟಿಕೊಟ್ಟ ಬದುಕು ಇರ್ಬೋದು, ಹೀಗೆ ಪ್ರತಿಯೊಬ್ಬರು, ನನಗೆ ಕವನಗಳು ಇರಬಹುದು, ಚೊಕ್ಕಾಡಿ ಅವರ ಕವನಗಳು ಇರ್ಬೋದು, ಬೇಂದ್ರೆ ಅಜ್ಜ ಬಿಡಿ ಅವರು ಯಾರನ್ನ ಪ್ರಭಾವಿತ ಮಾಡಲಿಲ್ಲ. ಹಾಗೆ ಪ್ರತಿಯೊಬ್ಬರ ಸಾಹಿತ್ಯ ಏನಿದೆ ಅಥವಾ ಲೇಖಕಿಯರು, ಬಹಳ ಮುಖ್ಯವಾಗಿ ನನ್ನಂಥವರಿಗೆ ವೈದೇಹಿಯವರ ಕತೆಗಳು ನಾನು ಬಹಳ ಇಷ್ಟಪಟ್ಟು, ನನ್ನ ಅಂಕಣದಲ್ಲೂ ಅವರದು ಕತೆಗಳ, ಸಮಗ್ರ ಕತೆಗಳ ಬಗ್ಗೆ 2 ಲೇಖನ ಬರೆದಿದ್ದೀನಿ. ಯಾಕಂದರೆ ಮಹಿಳೆಯರ ಒಂದು ಮನಸ್ಸಿನ ಒಳಗಡೆಯ ಲೋಕ ಏನಿದೆ ಅದನ್ನು ಅವರು ಅಕ್ಷರದ ಮೂಲಕ ಇಟ್ಟ ರೀತಿ ಅದು ಅದ್ಭುತವಾಗಿರೋದು. ಸೊ ವೈದೇಹಿಯವರು ನನಗೆ ಎಲ್ಲರಿಗೂ ಇಷ್ಟ ಆದಾಗೆ ನನಗೂ ಬಹಳ ಇಷ್ಟ. ಮತ್ತು ಕಾದಂಬರಿಯಲ್ಲಿ ಹೇಳಬೇಕಂದ್ರೆ ಎಲ್ಲರನ್ನ ನಾನು ಓದ್ತೀನಿ, ಯಾರನ್ನೂ ನಾನು ಇವರು ಬೇಡ ಅವರು ಬೇಡ ಅಂತ ಹೇಳಲೇ ಇಲ್ಲ. ಯಾವುದೇ ರೀತಿಯ ಸಿದ್ಧಾಂತಗಳು ನನಗೆ ಪ್ರಭಾವವೇ ಇಲ್ಲ. ಯಾಕಂದರೆ ಪ್ರಭಾವ ಅಂತ ಇದ್ರೆ ನನಗೆ ಭಕ್ತಿ ಪಂಥ ಬಿಟ್ಟರೆ ನನಗೆ ಬೇರೆ ಯಾವ ಸಿದ್ಧಾಂತದ ಪ್ರಭಾವ ಇಲ್ಲ. ಆ ಕಾರಣಕ್ಕೆ ನಾನು ಎಲ್ಲರನ್ನ ಓದಿದ್ದೀನಿ. ಕಾದಂಬರಿಗಳು, ಮೊಗಸಾಲೆ ಇರ್ಬೋದು, ಕಾರಂತರು ಬಿಡಿ, ಅವರು ನಮಗೆಲ್ಲರಿಗೂ ದೊಡ್ಡ ಬೆಳಕು ಅವರಿದ್ದ ಹಾಗೆ, ತೇಜಸ್ವಿ ಇರ್ಬೋದು ಹಾಗೆ. ಬಟ್ ಮಹಿಳೆಯರ ಪೈಕಿ ಹೌದು ವೈದೇಹಿ ನನಗೆ ತುಂಬ ಇಷ್ಟದ ಲೇಖಕಿ. ಕವನಗಳನ್ನು ಹೇಳಿದರೆ ಲಲಿತಾ ಸಿದ್ದಬಸವಯ್ಯ ಇರ್ಬೋದು, ಇವರೆಲ್ಲರೂ ನನಗೆ ಇಷ್ಟದ ಲೇಖಕಿಯರು. ಓಕೆ ಮೇಡಮ್, ನಾವು ಬದುಕ್ತಾ ಇರುವಂಥ ಈ ವಾಸ್ತವ ಸಮಾಜವನ್ನು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಲೇಖಕಿಯಾಗಿ ಏನು ಅನ್ನಿಸ್ತಾ ಇದೆ? ಎರಡೂ ಇದೆ. ಬೇಸರ ಖಂಡಿತ ಇದೆ. ಯಾಕಂದರೆ ಇದನ್ನು ನಾನು ಎಷ್ಟರ ಮಟ್ಟಿಗೆ ನನ್ನ ಮನಸ್ಸಿನ ಒಳಗಿನ ಮಾತುಗಳನ್ನು ಹೇಳಲಿಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ನಮ್ಮ ಮುಗ್ಧತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಯಾರನ್ನು ನಂಬದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೆ ಕಾರಣ ಕೂಡ ನಾವು ಬೇರೆಯವರನ್ನ ಬೆರಳು ತೋರಿಸೋದು ಒಂದು, ಆ ಬೆರಳುಗಳು ನಮಗೂ ಬೇರೆಯವರು ತೋರಿಸ್ತಾರೆ. ಲೇಖಕಿಯಾಗಿ ನನಗೆ ದುಃಖ ಆಗೋದು ಏನಂದರೆ, ನಿಜಕ್ಕೂ ಪ್ರಪಂಚದ ಜಗಳಗಳು, ಯುದ್ಧದ ಉನ್ಮಾದ ಸ್ಥಿತಿ ಏನಿದೆ, ಇದಕ್ಕೆಲ್ಲ ನಾವು ಯಾರೂ ಕೂಡ ಏನೂ ಮಾಡದ ಸ್ಥಿತಿಯಲ್ಲಿದ್ದೀವಿ. ಒಬ್ಬೊಬ್ಬರು ಲೇಖಕರು ಅಂತಲ್ಲ, ಯಾರೂ ಕೂಡ, ಯಾವ ಸಿದ್ಧಾಂತಿಗಳು ಕೂಡ ಏನೂ ಮಾಡದ ಒಂದು ಅತ್ಯಂತ ವಿಷಮ ಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲರೂ ಸುಮ್ಮನೆ ನೋಡ್ತಾ ಇದ್ದೀವಿ. ತೊಳ್ಪಾಡಿಯವರು ಯಾವಾಗಲೂ ಹೇಳಲಿಕ್ಕಿದೆ, ದೇವರು ಅಂದರೆ ಅವನು ಪ್ರೇಕ್ಷಕ, ಅದರಲ್ಲೂ ಮೂಕ ಪ್ರೇಕ್ಷಕ ಅಂತ. ಯಾಕಂದರೆ ಎಲ್ಲವೂ ಅವನ ಕಣ್ಣ ಮುಂದೆ ನಡೀತಾ ಇದೆ. ನಮ್ಮಿಂದ ಯಾರಿಂದಾದರೂ ಏನಾದರೂ ಮಾಡ್ಲಿಕ್ಕಾಗ್ತಾ ಇದೆಯಾ? ಆ ಅಸಹಾಯಕತೆ ನನಗೂ ಕಾಡ್ತಾ ಇದೆ ನಿಜಕ್ಕೂ. ಇಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಬದುಕುವಂಥ ಎಲ್ಲ ಅವಕಾಶ ಬದುಕು ಕೊಟ್ಟಿರುವಾಗ ಕೂಡ ಮನುಷ್ಯ ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಅತ್ಯಂತ ಅಹಂಕಾರದಿಂದ ಯುದ್ಧೋನ್ಮಾದ ಸ್ಥಿತಿಯಲ್ಲೇ ಇದ್ದಾನೆ ಅಂದರೆ ಇದು ಅತ್ಯಂತ ಅಸಹಾಯಕ ಪರಿಸ್ಥಿತಿ. ಬಹುಶಃ ಎಲ್ಲ ಕಾಲದಲ್ಲೂ ಈ ಮನಸ್ಥಿತಿ ಇದ್ದಿರಬಹುದು ಅಂತ ನಂಗೆ ಅನಿಸ್ತದೆ. ಮೇಡಮ್, ನಿಮ್ಮ ಇಷ್ಟು ವರ್ಷಗಳ ಸಾಧನೆಯನ್ನ ಮನ್ನಿಸಿ ಗಮನಿಸಿ ಅನೇಕ ಪ್ರಶಸ್ತಿಗಳು ಕೂಡ ತಮಗೆ ಬಂದಿದೆ, ತಮ್ಮನ್ನು ಅರಸಿ ಬಂದಿದೆ. ಅದರ ನೆನಪು ಮಾಡೋದಾದ್ರೆ? ಪ್ರಶಸ್ತಿಗಳ ಬಗ್ಗೆ ನನಗೆ ಹೇಳಲಿಕ್ಕೆ ಬಹಳ ಆಸಕ್ತಿ ಇಲ್ಲ. ಕಾಯ್ಕಿಣಿಯವರು ಹೇಳಿದಾಗೆ ಪ್ರಶಸ್ತಿ ಅಂತೆ ನೀಬು ಪಾನಿ ಥರ ತಗೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ. ಆದರೂ ಈ ಕಾರ್ಯಕ್ರಮದ ಇದಕ್ಕೋಸ್ಕರ ಸೌಜನ್ಯದಿಂದ ಧನ್ಯತೆಯಿಂದ ಹೇಳ್ತೀನಿ, ನನ್ನ ಓದಿನ ಮನೆ ಅನ್ನುವ ಅಂಕಣ ಬರಹಕ್ಕೆ ಶಿವಮೊಗ್ಗ ಕರ್ನಾಟಕ ಸಂಘದ ಹಾಮಾನಾಯಕ್ ಪ್ರಶಸ್ತಿ ಬಂದಿರೋದು. ಆಮೇಲೆ ನನ್ನ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವೀಣಾ ಶಾಂತೇಶ್ವರ ದತ್ತಿನಿಧಿ. ಅದಕ್ಕಿಂತಲೂ ಮೊದಲು ನನ್ನನ್ನು ಲೇಖಕಿ ಅಂತ ಗುರುತಿಸಿ ತುಂಬ ಅಕ್ಕರೆಯಿಂದ ಕಂಡವರು ವರ್ಧಮಾನ ಪೀಠ, ಮೂಡುಬಿದ್ರೆಯ ವರ್ಧಮಾನ ಪೀಠದ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ನನಗೆ ಕೊಟ್ಟಿರೋದು. ತುಂಬ ಧನ್ಯತೆಯಿಂದ ಇವುಗಳನ್ನು ಸ್ವೀಕಾರ ಮಾಡಿದ್ದೀನಿ. ಯಾಕಂದರೆ ಬರವಣಿಗೆಗೆ ಯೋಚನೆ ಮಾಡದವಳಿಗೆ ಬದುಕು ಇಷ್ಟು ಕೊಟ್ಟಿತ್ತಲ್ಲ, ಆ ಧನ್ಯತೆ ನನ್ನಲ್ಲಿ ಇದೆ ಅಷ್ಟೇ. ಓಕೆ ದೀಪಕ, ಈಗ ನೀವು ನಮ್ಮ ಸಂದರ್ಶನದ ಭಾಗ ಆಗಿದ್ದೀರಿ, ಅತಿಥಿಯಾಗಿದ್ದೀರಿ. ಆದರೆ ಬೇರೆ ಚಾನೆಲ್ಗಳಲ್ಲಿ ತಾವು ಅನೇಕ ಸಾಧಕರ ಸಂದರ್ಶನಗಳನ್ನು ನಡೆಸಿದ್ದೀರಿ. ಯಾರದೆಲ್ಲ ನಡೆಸಿದ್ದೀರಿ? ಚಂದನದಲ್ಲಿದ್ದಾಗ ಹೌದು, ಸುಮಾರು 190 ಹತ್ರ ಎಲ್ಲ ನಾಡಿನ ಹೆಚ್ಚಿನ ಸಂಗೀತಗಾರರು, MS ಶೀಲಾ ಇರ್ಬೋದು, ಕದ್ರಿ ಗೋಪಾಲ್ನಾಥ್ ಇರ್ಬೋದು, ವಡಾವಾಟಿ ನರಸಿಂಹಮೂಲ ವಡಾವಾಟಿ, ವಿದ್ಯಾಭೂಷಣರದ್ದು, ಬಾಲೆಖಾನ್ ಅಂತ ಸಿತಾರ್ ಮಾಂತ್ರಿಕ ಬಾಲೆಖಾನ್ ಅವರು 7ನೇ ತಲೆಮಾರು ಸಿತಾರ್ ಸಂಪ್ರದಾಯದಲ್ಲೇ ದೊಡ್ಡ ಹೆಸರು. ಹೀಗೆ ತುಂಬ ಜನರದ್ದು. ಬಟ್ ನಾನು ಒಂದಷ್ಟು ಜನರ ನೆನಪು ಇದೆ ನನಗೆ. ಬಹಳ ಮುಖ್ಯ ಇವತ್ತಿಗೂ ನಾನು ಸ್ಮರಣೆ ಮಾಡ್ತಾ ಇರೋದು
ಸಂದರ್ಶನಗಳು ಒಂದು ಬಾಲೆಖಾನ್ ಅವ್ರದ್ದೇ. ನನಗೆ ಆ ವಿನಯ, ಒಬ್ಬ ಅಷ್ಟು ದೊಡ್ಡ ಕಲಾವಿದ ಕೂಡ ಎಷ್ಟು ಸರಳವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಬಾಲೆಖಾನ್ ಅವರನ್ನು ನೋಡಿ ಕಲಿತೆ. ಆಮೇಲೆ ಸಂಗೀತಕ್ಕೆ ಯಾವುದೇ ಒಂದು ಏನು ಚೌಕಟ್ಟಿಲ್ಲ, ಧರ್ಮ ಪಂಥ ಯಾವುದೇ ಇದು ಇಲ್ಲ ಅಂತ ಹೇಳೋದಕ್ಕೆ ನನಗೆ ಬಾಲೆಖಾನ್ ಉದಾಹರಣೆಯಾಗಿ ಕಂಡಿರೋದು. ಅವರನ್ನು ನಾನು ಕೇಳಿದಾಗ ಅವರು ಹೀಗೆ ಕಿವಿ ಮುಟ್ಕೊಂಡು, ಮಾ ಸರಸ್ವತಿಯ ಕೃಪೆ ನನ್ನ ಮೇಲಿದೆ ಅಮ್ಮ, ನಾನು ಬಾಲೆಖಾನ್ ಏನು ಅಂದರೆ ಸರಸ್ವತಿಯ ಕೃಪೆಯಿಂದ ಅಂತ ಹೇಳಿರೋದು. ನನಗೆ ಅದು ಬಹಳ ದೊಡ್ಡ ಸಂದೇಶ ಕೊಡುವಂಥ ಮಾತು ಅದು. ಆಮೇಲೆ ಇನ್ನೊಂದು, ಉದಯ ಟಿ ವಿಯಲ್ಲಿದ್ದಾಗ ನಾನು ವಿಷ್ಣುವರ್ಧನ್ ಅವರ ಏನು ಮೇರು ನಟ, ಕನ್ನಡ ಚಿತ್ರರಂಗದ ಅತ್ಯಂತ ಸಜ್ಜನ ಸ್ಫುರದ್ರೂಪಿ ನಟ ಅಂತಲೇ ಹೆಸರಾದ ವಿಷ್ಣುವರ್ಧನ್ ಅವರ ಸಂದರ್ಶನ ಮಾಡಿರೋದು. ನಾನು ಉದಯ ಟಿ ವಿಗೆ ಸೇರಿ 1 ವಾರನೂ ಆಗಿರಲಿಲ್ಲ. ಆವಾಗ ನಮ್ಮ ಪ್ರೆಸಿಡೆಂಟ್ ಇದ್ದರು ಸೆಲ್ವಂ ಸರ್ ಅಂತ, ಕರುಣಾನಿಧಿಯವರ ಅಳಿಯ ಅವರು ಬಂದು ಫಸ್ಟ್ ಟೈಮ್ ವಿಷ್ಣುವರ್ಧನ್ ಅವರು ಕಿರುತೆರೆಗೆ ಸಂದರ್ಶನ ಕೊಟ್ಟಿರೋದು. ಅದುವರೆಗೆ ಅವಾಗ ಇದ್ದದ್ದೇ 2 ಚಾನೆಲ್, ದೂರದರ್ಶನ ಮತ್ತು ಉದಯ ಟಿ ವಿ ಇದ್ದಿದ್ದು. ಕಿರುತೆರೆಗೆ ಫಸ್ಟ್ ಟೈಮ್ ಅವರು ಸಂದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗಲೇ ನಮಗೆಲ್ಲ ಯೋಚನೆ ಸಹ ಬಂದಿರಲಿಲ್ಲ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ. ಯಾಕಂದರೆ ಆವಾಗಲೇ ಅಲ್ಲಿ ತುಂಬ ಪರಿಣಿತರು ಅಲ್ಲಿ ತುಂಬ ಜನ ಇದ್ದರು. ಬಟ್ ಸೆಲ್ವಂ ಸರ್ಕಾರದ್ದು ವಿಷ್ಣುವರ್ಧನ್ ಸಂದರ್ಶನವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ನಂಗೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು. ಅದೊಂದು ಸ್ಮರಣೀಯವಾದ ಸಂದರ್ಶನ. ಯಾಕಂದರೆ ವಿಷ್ಣುವರ್ಧನ್ ಅಂದರೆ ಅಲ್ಲಿ ಸುತ್ತಮುತ್ತ ಜನರ ರಾಶಿ. ನಾವು ಅವರ ಸ್ಟುಡಿಯೋಗೆ, ಅಲ್ಲಿ ಅವರ ಮನೆಗೆ ಹೋಗಿದ್ದಾಗ ನಾನು ಹೊಸೊಬ್ಳು ಬೇರೆ ಉದಯ ಟಿ ವಿಗೆ. ನನಗೆ ಉದಯ ಟಿ ವಿಯ ಕ್ಯಾಮ್ರಾಮ್ಯಾನ್ ಯಾರು ಅಂತಲೇ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಅಂಥ ಹೊತ್ತಲ್ಲಿ ನಾನೊಂದು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ದೆ. ಇವರೆಲ್ಲ ಮೂರು ಕ್ಯಾಮ್ರಾ ಸೆಟಪ್, ಅದು ಎಲ್ಲರೂ ಅರೇಂಜ್ ಮಾಡ್ತಾ ಇದ್ದಾರೆ, ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ನಟ ಅವರ ಜೊತೆ ನಮ್ಮ ಚಾನಲ್ನ ದೊಡ್ಡವರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ನಿರೂಪಕಿ ಒಂದು ಮೂಲೆಯಲ್ಲಿ ಕೂತಿದ್ದೀನಿ. ಸುಮ್ಮನೆ ನೋಡ್ತಾ ಇದ್ರು. ಹೀಗೆ ನೋಡಿದ್ರು, ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿ ನನಗೆ ಮುಜುಗರ ಆಗ್ತಾ ಇದೆ ಅಂತ ಅವರಿಗೆ ಗೊತ್ತಾಯಿತು. ನಾನು ತುಂಬ ಜನರ ನಡುವೆ ನಾನು ಹಿಡಿಯಾಗಿ ಕೂತಿದ್ದೆ. ಹೀಗೆ ಇಲ್ಲಿ ಬಂದು ಕೂತ್ಕೊಳ್ಳಿಮ್ಮ ಅಂತ ಹೇಳಿದರು. ನಾನು ಬಂದು ಕೂತೆ. ನಂಗೆ ಆ ಕ್ಷಣ ಅನಿಸಿದ್ದು, ಒಂದು ಸ್ವಚ್ಛ ಮನಸ್ಸಿನ ಗಂಡಸಿಗೆ ನಾವು ಯಾಕೆ ಗಂಡಸು ಅಂತ ಹೇಳ್ತೀವಂದರೆ, ಪ್ರಸಿದ್ಧಿಯಲ್ಲಿ ಮನುಷ್ಯ ಬೇರೆ ಆಗಿ ಹೋಗ್ತಾನೆ. ಅವನಿಗೆ ಯಾವುದು ಕಾಣದೇ ಇರುವಂಥ, ಇದು ಕಣ್ಣಿಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ, ಅಷ್ಟಿದ್ದು ಕೂಡ ಅವರಿಗೆ ಒಬ್ಬ ಸಾಮಾನ್ಯ ನಿರೂಪಕಿಯ ಅಲ್ಲಿ ಮುಜುಗರ ಅವರಿಗೆ ಗ್ರಹಿಕೆಗೆ ಸಿಕ್ತು. ಅವರು ನನಗೆ ಅಲ್ಲಿ ಮುಜುಗರ ಆಗ್ತಾ ಇದೆ ಅಂತ ಗೊತ್ತಾಯಿತು. ಅವ್ರು ಕರೆದು ನನ್ನನ್ನು ಅಲ್ಲಿ ಮುಂದೆ ಕೂರಿಸಿ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ಸಂದರ್ಶನ ಶುರು ಆಯಿತು ಎಲ್ಲವೂ. ನನಗೆ ಮಾತ್ರ ಇವತ್ತಿಗೂ ಸಹ ಒಬ್ಬ ಸಜ್ಜನ ವ್ಯಕ್ತಿಗೆ ಹೇಗೆ ಅವನು ಎಷ್ಟು ಸೂಕ್ಷ್ಮ ಆಗಿರ್ತಾನೆ ಅಂತ. ಇದು ಇವತ್ತಿನ ಬಹಳ ದೊಡ್ಡ ದುರಂತ. ಅಂದರೆ ಮನುಷ್ಯನಿಗೆ ಅದು ಗಂಡು ಹೆಣ್ಣು ಅನ್ನುವ ಭೇದ ಇಲ್ಲದೆ, ಸೂಕ್ಷ್ಮತೆ ಇಲ್ಲದೆ ಹೋದರೆ ಅವನ ಜೊತೆಗೆ ಬದುಕುತ್ತಾ ಇರುವ, ಅಂದರೆ ಅದು ಆಫೀಸಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಸೊಸೈಟಿಯಲ್ಲಿ ಇರ್ಬೋದು, ಬಸ್ಸಲ್ಲಿ ಇರ್ಬೋದು, ಈ ಸೂಕ್ಷ್ಮತೆಯನ್ನು ಕಳೆದುಕೊಂಡಾಗ ಮನುಷ್ಯ ಮೃಗ ಆಗ್ತಾನೆ. ಬಹುಶಃ ಅದರ ಪರಿಣಾಮವನ್ನೇ ನಾವಿವತ್ತು ನೋಡ್ತಾ ಇದ್ದೀವಿ ಅಂತ. ಅಂಥ ಒಂದು ದೊಡ್ಡ ಸೂಕ್ಷ್ಮ ಸ್ವಭಾವವನ್ನು ನಾನು ಅಂಥ ಒಬ್ಬ ಹಿರಿಯ ನಟನಂತ ನೋಡಿದೆ. ಆಮೇಲೆ ನಾನು ಉದಯ ಟಿ ವಿಯಲ್ಲಿ ಹೆಜ್ಜೆ ಗುರುತು ಅಂತ ಚಲನಚಿತ್ರ ಇತಿಹಾಸದ ಕಾರ್ಯಕ್ರಮ ಮಾಡ್ತಾ ಇದ್ದೆ. ತುಂಬ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇತ್ತು. ಖುಷಿ ಅಂದರೆ ಅದನ್ನು ರಾಜ್ಕುಮಾರ್ ಅವರು ಕೂತು ನೋಡ್ತಾ ಇದ್ರು ಅಂತ. ನಾವು ನಟ ಸಾರ್ವಭೌಮ ಅಂತ ಸುಮಾರು 25-30 ಎಪಿಸೋಡ್ ಮಾಡಿದ್ವಿ. ಅದನ್ನು ಅವ್ರು ಕೂತು ನೋಡ್ತಾ ಇದ್ರಂತೆ. ಶಿವರಾಜ್ ಕುಮಾರ್ ಅವರು ಒಂದು ಶೂಟಿಂಗಿಗೆ, ಪ್ರಮೋಷನಿಗೆ ಬಂದವರು ನನಗೆ ಕೈ ಮುಗ್ದು ಹಿಂಗೆ ಹೇಳಿದರು, ಅಪ್ಪಾಜಿ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ. ಬಹುಶಃ ಈ 2 ಚಾನೆಲ್ಗಳು ನನಗೆ ಕೊಟ್ಟ ಧನ್ಯತೆ ಅಂದರೆ ಅದೇ. ಎಲ್ಲೋ ಒಂದು ಬೆಳ್ತಂಗಡಿ ಅಂತ ಪುಟ್ಟ ಊರಿನ ಒಂದು ಹುಡುಗಿಗೆ ಬದುಕು ಇಷ್ಟೊಂದು ತೆರೆದು ಕೊಡ್ತು. ಆ ಖುಷಿ ಖಂಡಿತ ನನ್ನದು. ಮೇಡಮ್, ತಾವು ಸಾಹಿತ್ಯ ಜಗತ್ತಿನಲ್ಲಿ ಕಥೆಗಾರ್ತಿಯಾಗಿ ಕೂಡ ಗುರುತಿಸಲ್ಪಟ್ಟವರು, ಕಥಾ ಸಂಕಲನ ಕೂಡ ಹೊರತಂದವರು. ನಿಮ್ಮ ದೃಷ್ಟಿಯಲ್ಲಿ ಈ ಕಥೆಗಳ, ಈ ವಸ್ತುಗಳ ಆಯ್ಕೆ ಹೇಗಿರ್ತದೆ? ನಾನು ಇದುವರೆಗೆ ಬರೆದಿರೋದು ನನ್ನ ಸುತ್ತಮುತ್ತಲ ನಡೆದಿರುವ ಕಥೆಗಳನ್ನೇ ಕಥೆಯಾಗಿ ಹೇಳಿರೋದು. ಅಂದರೆ ನೇರ ಅಂತ ಅಲ್ಲ, ನೇರ ನಿರೂಪಣೆ ಅಲ್ಲದಿದ್ರು ಇದು ಕಥಾ ಸಂಕಲನದಲ್ಲಿ ಬಂದ ಕಥೆಗಳು ಕೂಡ ಸುಬ್ರಾಯ್ ಚೊಕ್ಕಾಡಿ ಅವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅವರು ಅದರಲ್ಲಿ ಬರೆದಿದ್ದಾರೆ, ಇದು ನಮ್ಮೆಲ್ಲರ ಮನೆಗಳ ಕಥೆ ಅಂತ. ಅಂದರೆ ಪ್ರತಿಯೊಂದು ಮನೆಯಲ್ಲಿ ಸದ್ದಿಲ್ಲದೆ ಕೆಲವು ಜೀವಗಳು ಮುದುಡಿ ಹೋಗ್ತಾ ಇರ್ತವೆ. ಅವುಗಳು ಪ್ರಸಿದ್ಧಿಯೇ ಆಗಬೇಕಾಗೇನೂ ಇಲ್ಲ, ಆದರೆ ಅವುಗಳು ನಿಮ್ಮ ಜೀವನದ ಹಾಗೆ ಅವುಗಳ ಜೀವನಗಳು ಕೂಡ ನಡೀತಾ ಇರ್ತದೆ. ಆ ಜೀವನಗಳನ್ನು ಗುರುತಿಸಿ
ಅವುಗಳ ಸ್ಟ್ರಗಲ್ ಏನಿರ್ಬೋದು ಅನ್ನೋದನ್ನು ನಾನು ಆ ಕಥೆಗಳಲ್ಲಿ ಹೇಳಿರೋದು. ಬಹುಶಃ ಎಲ್ಲ ಕಥೆಗಾರರು ಹೇಳುವ ವಿಷಯನೇ ಅದು. ಅಂದರೆ ಕಡೆಗಣಿಸಲ್ಪಟ್ಟ ಬದುಕುಗಳು ಏನಿದೆ, ಇವುಗಳು ಕಥೆಯಾದಾಗ ಅದು ಅದೇ ರೀತಿ ಇರುವ ಇನ್ನೊಬ್ಬನ ಬದುಕಲ್ಲಿ ಅದೇ ರೀತಿಯ ಒಂದು ಬದುಕಿರ್ತದಲ್ಲ, ಅದು ಅದಕ್ಕೆ ಮುಟ್ಟುತ್ತದೆ ಅಂತ ನಾನು ಸ್ಪರ್ಶಿಸಿದ್ದು ಆ ಕಥೆಗಳನ್ನು. ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮನೆಯಲ್ಲಿ ಅತ್ತೆ ಇರಬಹುದು, ಅವಳ ಕಷ್ಟ ನಡೀತಾ ಇರ್ತದೆ. ಅತ್ತೆ ಅಂದರೆ ನಾನು ನನ್ನ ಅತ್ತೆಂದ್ರ ಬದುಕನ್ನು ನೋಡಿರ್ಬೋದು, ಹೇಳಲಿಕ್ಕಾಗದ ಸಂಕಟಗಳು ಅಲ್ಲಿ ಇರ್ಬೋದು, ಅವುಗಳನ್ನು ನಾನು ಕಥೆಯಾಗಿಸಿಕೊಂಡು ಬಂದದ್ದು. ಬಹುಶಃ ಎಲ್ಲರೂ ಹೇಳೋದು ಅದನ್ನೇ ಅಂತ ನಂಗೆ ಹೇಳೋದು. ಅಂದರೆ ಗಂಡಸು ನೋಡುವ ದೃಷ್ಟಿ ಒಂದಿರ್ತದೆ, ಹೆಣ್ಣು ಮಕ್ಕಳು ನೋಡುವ ದೃಷ್ಟಿ ಒಂದಿರ್ತದೆ, ಕೊನೆಗೂ ಬದುಕಿನ ಸಂಘರ್ಷನೇ ಕಥೆಗಳ ಮೂಲಕ ಹೇಳ್ತಾ ಹೋಗೋದು ಅಂತ. ಏನು ಆಂಬಿಷನ್ ಇದೆ ಲೈಫ್ನಲ್ಲಿ? ನಾನು ಹಾಗೆ ಬಹಳ ದೊಡ್ಡ ಆಂಬಿಷನ್ ಇಟ್ಕೊಂಡು ಬದುಕಿದವಳೇ ಅಲ್ಲ. ಆರಂಭದಿಂದಲೂ ನನ್ನ ಅಪ್ಪ ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ ನನಗೆ, ಅದೇ ದೊಡ್ಡ ವೇದ ವಾಕ್ಯ, ತುಳುವಿನ ಇದು ಅದು, ದೇರ್ ಲೆಕ್ಕ ಪೊಯ್ಜಿಂಡ ಪೊಯ್ ಲೆಕ್ಕ ದೇರ್ನ ಅಂತ. ನಾನು ಹಾಗೆ ಬದುಕಿದ್ದು ಇದುವರೆಗೂ ಸಹ. ಬಹುಶಃ ಮುಂದೇನು ನಾನು ಹಾಗೆ ಬದುಕಬಹುದೇನೋ, ಯಾಕಂದರೆ ನನಗೆ ಬಂದ ಅವಕಾಶಗಳು ಹಾಗೆ. ಬಂದ ಅವಕಾಶಗಳನ್ನು ನಾನು ಯಾವುದು ಹುಡುಕಿಕೊಂಡು ಹೋದವಳಲ್ಲ. ಅದು ನಿರೂಪಕಿಯಾಗಿ ಇರಬಹುದು, ಬರವಣಿಗೆ, ಅದಾಗಿ ಬರ್ತಾ ಹೋಯ್ತು ನನಗೆ. ನಾನು ನಿರೂಪಕಿಯಾಗಿ ರಿಸೈನ್ ಮಾಡಿ ಬಂದಾಗ ಆ ಕ್ಷಣದಲ್ಲಿ ನನಗೆ ಮಂಡ್ಯದ ಒಂದು ಪತ್ರಿಕೆಯವರು, ನೀವು ಬರೀಲೇಬೇಕು, ನೀವು ಸ್ಕ್ರಿಪ್ಟ್ ಮಾಡ್ತಾ ಇದ್ದದನ್ನು ನಾನು ನೋಡ್ತಾ ಇದ್ದೀನಿ, ನೀವು ಬರೀಲೇಬೇಕು ಅಂತ ಹೇಳಿದರು. ಆ ಕಾರಣ ಬರವಣಿಗೆ ಶುರು ಆಯಿತು. ಅಚಾನಕ್ಕಾಗಿ ಶುರು ಆದ ಬರವಣಿಗೆ ಅದು. ಅಲ್ಲಿ ಸುಮಾರು 2-3 ವರ್ಷಗಳ ಕಾಲ ಅಂಕಣ ಬರೆದೆ. ಆಮೇಲೆ ರಾಜ್ಯದ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಅಂಕಣಗಳನ್ನು ಬರೆಸಿದ್ರು. ಹೀಗೆ ನಾನಾಗಿ ಯಾವುದನ್ನ ಹೋಗಲಿಲ್ಲ. ನಾನೊಂದು ಕಡೆ ಸುಮ್ಮನೆ ನಿಂತಿದ್ದೀನಿ, ಅದಾಗಿ ನನಗೆ ಬರ್ತಾ ಹೋಯ್ತು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿದೆ ಅಷ್ಟೇ. ಬರಿ ಅಂತ ಹೇಳಿದಾಗ ಬರೆದ್ರು, ನಿರೂಪಣೆ ಮಾಡು ಅಂತ ಹೇಳಿದಾಗ ನಿರೂಪಣೆ ಮಾಡಿದೆ. ಆಗ ಮತ್ತೆ ಡಿಜಿಟಲ್ಗೆ ಸಂದರ್ಶನಗಳನ್ನು ಮಾಡಿಕೊಡಿ ಅಂತ ಹೇಳಿದ್ರು, ಅದನ್ನು ಮಾಡಿದೆ. ಹೀಗೆ ಶಿವರಾಮ್ ಕಾರಂತ ವೇದಿಕೆ ಅಂತ ನಮ್ಮದೊಂದು ಸಾಹಿತ್ಯದ ಸಂಸ್ಥೆ ಇದೆ, ಅಲ್ಲಿ ಆ ಜವಾಬ್ದಾರಿ ನನ್ನ ತಲೆಗೆ ಬಂತು. ಅದನ್ನು ನಾನು ಅಷ್ಟೇ ಸಮಚಿತ್ತದಿಂದ ತಗೊಂಡಿದ್ದೀನಿ ಅಂತ ಕಾಣಿಸುತ್ತೆ. ಬಟ್ ಯಾವುದೂ ಸಹ ಸ್ಟಾಪ್ ಆದರೆ ಅದಕ್ಕೂ ನಾನು ಬೇಸರ ಖಂಡಿತ ಮಾಡಿಕೊಳ್ಳಿಲ್ಲ, ಯಾವುದೂ ಕೂಡ. ದೀಪಕ, ತಾವು ಹುಟ್ಟಿ ಬೆಳೆದ ತಾಲೂಕು ಬೆಳ್ತಂಗಡಿ, ಅಲ್ಲಿ ಸುದ್ದಿ ಬಿಡುಗಡೆ ಇದೆ. ತಾವು ಬಂದ ತಾಲೂಕು ಸುಳ್ಯ, ಅಲ್ಲೂ ಕೂಡ ಸುದ್ದಿ ಬಿಡುಗಡೆ ಆರಂಭಗೊಂಡಿರುವಂಥದ್ದು. ತಾವು ಮತ್ತು ತಮ್ಮ ಪತಿ ಇಬ್ಬರು ಕೂಡ ಸುದ್ದಿಯ ಆತ್ಮೀಯ ಒಂದು ಬಳಗದಲ್ಲಿ ಹಿತೈಷಿಯಾಗಿ ಕೂಡ ಗುರುತಿಸಿಕೊಂಡವರು. ಸುದ್ದಿಯ ಬಗ್ಗೆ ಹೇಳುವುದಾದರೆ, ಊರಿನ ಒಂದು ಪತ್ರಿಕೆ ಅದು, ಬಹಳ 41 ವರ್ಷಗಳ ಪತ್ರಿಕೆ. ಇನ್ನೊಂದು ನಾನು ಖುಷಿಯಿಂದ ಹಂಚಿಕೊಳ್ಳುವ ವಿಷಯ ಅಂದರೆ 2 ವಿಷಯಗಳು. ನನಗೆ ಅದೇ ನಾನು ಒಂದು ಚಲನಚಿತ್ರಕ್ಕೆ ಹಾಡಿದ್ದೆ ಅಂತ ಹೇಳಿದೆ ಅಲ್ಲ, ಆ ಹಾಡಿನ ರೆಕಾರ್ಡಿಂಗ್ ಆದ ತಕ್ಷಣ, ಆಗ ಇದು ಸುಮಾರು 35 ವರ್ಷದ ಹಿಂದೆ ಇರ್ಬೋದು, ಮೊದಲ ಬಾರಿಗೆ ನನ್ನ ಪರಿಚಯದ ಒಂದು ಕಾಲಮ್ ದೊಡ್ಡದಾಗಿ ನಮ್ಮೂರಿನ ಪ್ರತಿಭೆ ಅಂತ ಫೋಟೋ ಸಮೇತ ಸುದ್ದಿಯಲ್ಲಿ ಹಾಕಿದ್ರು. ಅದು ಖಂಡಿತ ನನ್ನ ಬಗ್ಗೆ ಬಂದ ಮೊದಲ ಇದು ಏನು ಸುದ್ದಿ, ಅದು ಸುದ್ದಿಯಲ್ಲಿ ಬಂದಿರೋದು. ಅಲ್ಲಿಂದ ನಮಗೆ ಅದರ ಜೊತೆಯ ಸಂಪರ್ಕ, ಅದು ಸುದ್ದಿ. ಮತ್ತೆ ನೀವು ಹೇಳಿದ ಹಾಗೆ ಸುಳ್ಯಕ್ಕೂ ಇದೆ. ಅದಕ್ಕಿಂತಲೂ ನಾವು ಬೆಳ್ತಂಗಡಿಯಲ್ಲಿ ಲೈಲಾ ಗ್ರಾಮದಲ್ಲಿ ಇದ್ದದ್ದು, ನಮ್ಮ ತೋಟ ಎಲ್ಲ. ಆಮೇಲೆ ನನ್ನ ಅಣ್ಣ ಮೈಸೂರಿಗೆ ಶಿಫ್ಟ್ ಆದ. ಆಗ ಅಪ್ಪ ಅಮ್ಮ ಎಲ್ಲರೂ ಮೈಸೂರಿಗೆ ಶಿಫ್ಟ್ ಆದರು. ಆದರೆ ಸುದ್ದಿಯ ಜೊತೆಗೆ ಸಂಪರ್ಕವನ್ನು ಅಪ್ಪ ಇರುವ ತನಕ ಸಹ ನಾವು ಇಟ್ಕೊಂಡಿದ್ವಿ. ಅಪ್ಪನಿಗೆ ವಾರಕ್ಕೊಮ್ಮೆ ಸುದ್ದಿ ಪೇಪರ್ ಬರ್ತಾ ಇತ್ತು. ನನ್ನ ಮಾವ ಅರೆಕಲ್ಲು ರಾಮಚಂದ್ರ ಭಟ್ ಅಂತ, ಊರಿನ ಸುದ್ದಿ ಬೇಕಲ್ಲ, ಅಪ್ಪನಿಗೆ ಬಹಳ ಕುತೂಹಲ. ಅಪ್ಪ ಅದನ್ನ ಎಷ್ಟು ಹೀಗೆ ಹತ್ರ ಇಟ್ಕೊಂಡು ನೋಡಬೇಕು, ನೋಡು ಲೈಲದಲ್ಲಿ ಹೀಗಾಯ್ತಂತೆ. ಅಂದ್ರೆ ಸುದ್ದಿ ಬಿಡುಗಡೆ ಅವರಿಗೆ ಅವರ ಊರನ್ನ ಮತ್ತೆ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಮತ್ತು ಅವರಿಗೆ ಬೆಳ್ತಂಗಡಿಯಲ್ಲಿ ಒಂಥರ ಯೋಚನೆಯಲ್ಲಿ ಬದುಕಲಿಕ್ಕೆ ಸುದ್ದಿ ಅದಕ್ಕೆ ಸಂಪರ್ಕ ಮಾಡಿಕೊಡ್ತು. ಹೀಗೆ ಸುದ್ದಿಯ ಜೊತೆಗೆ ನಮ್ಮ ಸಂಪರ್ಕ ನಿಜಕ್ಕೂ ಅದು ಒಂಥರ ಆತ್ಮೀಯ ಸಂಬಂಧ ಅಂತ ಹೇಳಬೇಕು. ಓಕೆ, ಪ್ರಿಯ ವೀಕ್ಷಕರೇ, ಇದು ಡಾಕ್ಟರ್ ದೀಪಾ ಪಡ್ಕೆ ಅವರ ಮನದ ಮಾತುಗಳು. ಅನೇಕ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರ ಬದುಕಿನ ಸಾಧನೆ, ವೃತ್ತಿ, ಪ್ರವೃತ್ತಿ, ಕಲಾ ಬದುಕು, ಅದೇ ರೀತಿ ಸಮಾಜದ ಇವತ್ತಿನ ಸಂದರ್ಭಗಳ ಬಗ್ಗೆ ಎಲ್ಲವೂ ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ.
ಇನ್ನಷ್ಟು ತಮ್ಮ ಈ ಪಯಣ ಹೇಗೆ ಮುಂದುವರಿಯಲಿ, ಸುದ್ದಿಯೊಂದಿಗೆ ತಮ್ಮ ಒಡನಾಟ ಹೇಗೆ ಇರಲಿ ಎನ್ನುವುದು ಕೂಡ ನಮ್ಮ ಆಶಯ. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನನಗೂ ಸುದ್ದಿ ಬಿಡುಗಡೆಯ ವೀಕ್ಷಕರ ಜೊತೆಗೆ ಒಂದು ಸಂವಹನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಪ್ರಿಯ ವೀಕ್ಷಕರೇ, ನಮ್ಮ ನಾಡಿನ ವಿಶೇಷ ಸಾಧಕಿ, ಅನೇಕ ರಂಗಗಳಲ್ಲಿ ಇವತ್ತು ಹೆಸರು ಮಾಡ್ತಾ ಇರುವಂತಹ ಡಾಕ್ಟರ್ ದೀಪಾ ಪಡಕೆ ಅವರ ಮನದ ಮಾತುಗಳನ್ನು ಈ ಸಂದರ್ಶನದ ಮೂಲಕ ಕೇಳಿದ್ದೀರಿ. ನಿರಂತರ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳಿಗಾಗಿ ನಮ್ಮ ಸುದ್ದಿ ಚಾನೆಲ್ ನೋಡ್ತಾ ಇರಿ. ಈ ಒಂದು ವಿಶೇಷ ಕಾರ್ಯಕ್ರಮದ ಸಂದರ್ಶನದ ಈ ಮನೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪ ಮತ್ತು ಶ್ರೀಜಿತ್ ಸಂಪಾ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.